ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಮ್ಯೂಟ್ ಇತ್ತ ಮಾತಾಜಿ ನಂದು? ಇಲ್ಲ ಮಾತಾಜಿ, ನಾನ್ ಈಗ ಇದನ್ ಮಾಡಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದಕ್ಕೆ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯೋ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ಭಗವದ್ಗೀತೆ 9ನೇ ಅಧ್ಯಾಯದ ಸಾರಾಂಶದೊಂದಿಗೆ ನಾವು ಅದನ್ನ ಮುಕ್ತಾಯಗೊಳಿಸಿದ್ವಿ. ಅಧ್ಯಾಯದ ಮುಕ್ತಾಯವಾದ್ರೂ ಕೂಡ ನಮ್ಮ ಅಭ್ಯಾಸ ಭಗವಂತ ಹೇಳಿರುವಂತಹ ಉಪದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದರ ಮುಂದುವರೆದ ಭಾಗ ಇವತ್ತು 10ನೆಯ ಭಾಗ, 10ನೆಯ ಅಧ್ಯಾಯ. ಅಧ್ಯಾಯ. ಹಿಂದಿನ ಅಧ್ಯಾಯದಲ್ಲಿ ಸ್ವಲ್ಪ ರೀಕ್ಯಾಪ್ ಮಾಡೋಣ ಅಷ್ಟೇ, 3 ಪಾಯಿಂಟ್ಸ್ ಗಳನ್ನ. ಭಗವಂತ 9ನೇ ಅಧ್ಯಾಯದಲ್ಲಿ ಈ ರಾಜಗುಹ್ಯ ರಾಜವಿದ್ಯಾ ರಾಜಗುಹ್ಯ ಅನ್ನೋದನ್ನ ಹೇಳ್ದ. ಅಂದ್ರೆ ರಹಸ್ಯದಲ್ಲಿಯೇ ರಾಜ ಇದು, ಮತ್ತೆ ಎಲ್ಲ ಒಂದು ವಿದ್ಯೆಯ ರಾಜ ಅಂತನೂ ಕೂಡ ಭಗವಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ತಿಳಿಸಿರೋದು ಭಕ್ತಿಯ ಬಗ್ಗೆ. ನನ್ನ ಭಕ್ತಿ ಹೇಗೆ ಮಾಡ್ಬೇಕು, ಅದರಲ್ಲಿರುವಂತಹ ಸರಳತೆಯನ್ನು ಕೂಡ ತಿಳಿಸಿದ್ದಾರೆ. ಅದಕ್ಕಾಗಿ ಭಗವಂತ ಇಲ್ಲಿ ದೃಢೀಪಡಿಸಿದ್ದಾರೆ ಹೇಗೆ ನನ್ನ ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ. ಸತತಂ ಕೀರ್ತಯಂತೋಮ, ಸತತವಾಗಿ ನನ್ನ ಕೀರ್ತನೆಯನ್ನ ಮಾಡು, ನನ್ನ ನಾಮಸ್ಮರಣೆಯನ್ನ ಮಾಡು. ಇದರಿಂದ ನೀನು
ನನ್ನ ಕಡೆಗೆ ಬರ್ತೀಯಾ ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ಇನ್ನೊಂದು ಭಕ್ತಿಯಲ್ಲಿ ಇರುವಂತಹ ಒಂದು ಮಾಧುರ್ಯತೆನೂ ಕೂಡ ಗೊತ್ತಾಯ್ತು. ಸ್ವೀಟ್ನೆಸ್ ಆಫ್ ಡಿವೋಷನ್ ಅಂದ್ರೆ ಅದು ಮನ್ಮನಾಭವ ಮದ್ಭಕ್ತೋ, ಅದು ಕೊನೆಯ ಒಂದು 9ನೇ ಅಧ್ಯಾಯದ ಒಂದು ಕೊನೆಯ ಶ್ಲೋಕ. ಮನ್ಮನಾಭವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕುರು ಅಂದ್ರೆ ಹೇಗೆ ನೀನು ಭಕ್ತಿಯನ್ನ ಮಾಡ್ಬೇಕು ಅನ್ನೋದು ಕೂಡ ಹೇಳಿದ್ರು. ನನ್ನನ್ನ ಸತತವಾಗಿ ನೀನು ಚಿಂತಿಸು, ನಿನ್ನ ಮನಸ್ಸನ್ನ ನನ್ನಲ್ಲಿ ತೊಡಗಿಸು, ನೀನ್ ಏನೇ ಕಾರ್ಯ ಮಾಡಿದ್ರು ಕೂಡ ಅದನ್ನ ನನಗೆ ಅರ್ಪಿಸು. ಅಂದ್ರೆ ಯಾವುದೇ ಕಾರ್ಯ ಮಾಡಿದ್ರೆ ಭಗವಂತನಿಗೆ ಅರ್ಪಿಸ್ಬೇಕು ಅಂತಂದ್ರೆ ಭಗವಂತನಿಗೆ ಇಷ್ಟವಾದ ಕಾರ್ಯನೇ ನಾವು ಮಾಡಿದಾಗ ಅದನ್ನ ಅವನು ಸ್ವೀಕರಿಸ್ತಾನೆ, ಇಲ್ಲಾಂದ್ರೆ ಸ್ವೀಕರಿಸೋದಿಲ್ಲ. ಹಾಗಾಗಿ ಯಾವುದೇ ಕೆಟ್ಟ ಕಾರ್ಯಗಳನ್ನ ಮಾಡಿ ನೀವು ಭಗವಂತನಿಗೆ ಕೊಡ್ತೀವಿ ಅಂತಂದ್ರೆ ಅದನ್ನ ಸ್ವೀಕರಿಸೋದಿಲ್ಲ ಭಗವಂತ. ಈಗ ಅದರಲ್ಲಿ ಪ್ರೀತಿ ಇರ್ಬೇಕು, ಭಕ್ತಿ ಇರ್ಬೇಕು. ಸೊ ಉದಾಹರಣೆಗೆ ಜಗನ್ನಾಥ ಪುರಿಯಲ್ಲಿ ಒಬ್ಬ ವೃದ್ಧ ಮಹಿಳೆ ಭಗವಂತನಿಗೆ ಜಗನ್ನಾಥ ಟೆಂಪಲ್ಗೆ ಹೋದಾಗ ಅಲ್ಲಿ ಎಲ್ಲ ಸಾತ್ವಿಕ ಆಹಾರಗಳಿರೋದನ್ನ ನೋಡ್ಬಿಟ್ಟು ಎಲ್ಲರೂ ಇಲ್ಲಿ ಸಿಹಿ ತಿಂಡಿಗಳೇ ಇದೆ, ನನ್ನ ಜಗನ್ನಾಥನಿಗೆ ಯಾವುದನ್ನು ಕೂಡ ಮಸಾಲೆ ಧಾರಯುಕ್ತವಾದಂತಹ ಏನು ಆಹಾರನೇ ಇಲ್ಲ, ಅದಕ್ಕಾಗಿ ನಾನು ಮಸಾಲೆ ಧಾರಯುಕ್ತವಾದ ಆಹಾರವನ್ನ ಮಾಡ್ಕೊಂಡು ಬರ್ತೇನೆ ನನ್ನ ಜಗನ್ನಾಥನಿಗೆ ಅಂತ ಹೇಳಿ ಅವಳು ಸಮುದ್ರ ಅಲ್ಲ ಅಲ್ಲಿ, ಹಾಗಾಗಿ ಮೀನುಗಳನ್ನ ತಗೊಂಡು ಒಳ್ಳೆಯ ಗುಣವಾದ ಮೀನುಗಳನ್ನ ತಗೊಂಡು ಅದನ್ನ ನಿಮ್ಗೆ ಗೊತ್ತು, ಕೆಲವರು ಯಾರು ಮಾಡ್ತಾರೋ ಅದು ನಮ್ಗೆ ಅಷ್ಟು ಗೊತ್ತಲ್ಲ. ಸೊ ಅದಕ್ಕೆ ಎಲ್ಲ ಮಸಾಲೆಯನ್ನ ಹಚ್ಚಿ ಅದು ಆಹಾರವನ್ನಾಗಿ ಮಾಡ್ಕೊಂಡು ತಗೊಂಡ್ ಬರ್ತಾಳೆ. ಸೊ ತಗೊಂಡ್ ಬರುವ ವೇಳೆಗೆ ಈ ಒಂದು ಮೀನಿನ ವಾಸನೆ ಗೊತ್ತಾಗ್ಬಿಡುತ್ತೆ, ಅವರು ಮೀನ್ ತರ್ತಾ ಇದ್ದಾರೆ ಅಥವಾ ಅವರ ಒಂದು ಬ್ಯಾಗ್ ಅಲ್ಲಿ ಮೀನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದ್ರ ವಾಸನೆಯಿಂದ. ಆ ವಾಸನೆಯಿಂದ ಅಲ್ಲಿ ಇರುವಂತ ಪೂಜಾರಿಗಳು ಕಂಡು ಹಿಡಿದು ಅವಳನ್ನ ಹೊರಗೆ ತಳ್ತಾರೆ. ಅವಾಗ ತಳ್ಳಿದ ಕೂಡಲೇ ಅವಳು ತಂದಿರುವಂತಹ ಆಹಾರದ ಡಬ್ಬಿ ಬಿದ್ದು ಬಿಡುತ್ತೆ. ಆ ಆಹಾರದ ಡಬ್ಬಿಯಲ್ಲಿ ಅವುಗಳೆಲ್ಲವೂ ಕೂಡ ಈ ಹಲಸಿನ ಹಣ್ಣಿನ ರೂಪದಲ್ಲಿ ಪರಿವರ್ತನೆ ಆಗೋಗಿರುತ್ತೆ ಆ ಮೀನು. ಅಂದ್ರೆ ಭಗವಂತ ಯಾಕೆ ಅವಳನ್ನ ರಕ್ಷಿಸಿದ ಅಂತಂದ್ರೆ ಅವಳು ಪ್ರೀತಿಯಿಂದ ಮಾಡ್ಕೊಂಡ್ ಬಂದು ಜಗನ್ನಾಥನಿಗೆ ಬರೇ ಸಿಹಿ ತಿಂಡಿ ಕೊಡ್ತಾ ಇದ್ದಾರೆ, ಮಸಾಲೆ ಯುಕ್ತ ಇಲ್ಲ ಅಂತ. ಅಂದ್ರೆ ಅವಳಿಗೆ ಗೊತ್ತಿಲ್ಲ, ಅರಿವಿಲ್ಲ. ಹಾಗಾಗಿ ಅದನ್ನ ಬದಲಾಗಿರೋ ಒಂದು ಆಹಾರವನ್ನ ನೋಡಿ ಅವಳಿಗೆನೆ ಆಶ್ಚರ್ಯಚಕಿತಳಾಗ್ಬಿಡ್ತಾಳೆ. ಸೊ ಇನ್ಮೇಲಿಂದ ನಾನು ಭಗವಂತನಿಗೆ ಸತ್ವಯುಕ್ತ ಆಹಾರನೇ ತರ್ತೀನಿ ಅಂತ ಅವಳದು ಕೂಡ ಮಾಂಸಾಹಾರವನ್ನ ಬಿಟ್ಟು ಬಿಡ್ತಾಳೆ. ಸೊ ಹೀಗೆ ಭಗವಂತನ ಕರುಣೆ ಅನ್ನೋದು. ಅಂದ್ರೆ ಏನೇ ದುರಾಲೋಚನೆ ಇದ್ರೆ ಅದು ಬೇರೆ, ಭಗವಂತ ಸ್ವೀಕರಿಸೋದಿಲ್ಲ. ಆದ್ರೆ ಅಲ್ಲಿ ಯಾವಾಗ ಈ ಉದ್ದೇಶ ಪೂರ್ವಕವಾಗಿರುವಂತಹ ದುರಾಲೋಚನೆಗಳು, ಉದ್ದೇಶ ಪೂರ್ವಕ ಇರೋದಿಲ್ವೋ, ಪ್ರೀತಿ ಇರುತ್ತೋ ಭಗವಂತನಿಗಾಗಿ, ಅವುಗಳನ್ನ ಸ್ವೀಕರಿಸ್ತಾನೆ ಅನ್ನೋದು. ಸೊ ಹೀಗೆ ನಾವು ಏನೇ ಕಾರ್ಯಗಳನ್ನ ಮಾಡಿದ್ರು ಭಗವಂತನಿಗಾಗಿ ನಾವು ಆ ಕಾರ್ಯಗಳನ್ನ ಮಾಡ್ಬೇಕು, ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು, ಭಗವಂತನನ್ನ ಪೂಜಿಸಬೇಕು, ನನ್ನನ್ನೇ ಪೂಜಿಸು ಅನ್ನೋದನ್ನ ಈ ಮನ್ಮನಾಭವ ಮದ್ಭಕ್ತೋ ಅನ್ನೋ ಮೂಲಕ ಭಗವಂತ ನಮ್ಗೆ ತಿಳಿಸಿದ್ರು. ಇದರ ಮುಂದುವರಿದ ಭಾಗ. ಈಗ ಯಾರನ್ನೇ ಯೋಚಿಸಬೇಕಾದ್ರೂ ಕೂಡ ಅವರ ಬಗ್ಗೆ ನಮ್ಗೆ ಪೂರ್ಣ ರೀತಿಯಾಗಿ ತಿಳಿದಿರ್ಬೇಕು. ಈಗ ಪೂರ್ಣ ರೀತಿ ತಿಳಿದಿಲ್ಲ ಅಂತಂದ್ರೆ ಈಗ ನೀವು 2, 3, 4 ಬಾರಿ ಕೇಳ್ತಾ ಇರ್ಬೋದು ಈ ಒಂದು ಭಗವದ್ಗೀತೆಯನ್ನ, ಆದ್ರೂ ಪ್ರತಿ ಸಲ ನಮ್ಗೆ ಹೊಸದೇ ಅನ್ಸುತ್ತೆ. ಈಗ ನಮ್ಗೆ ಹಿಂದೆ ನೋಡಿದಾಗ ಗುಹ್ಯ ರಹಸ್ಯವಾದದನ್ನ ತಿಳಿಸಿದ್ರು. ಈಗ ಮುಂದೆ ಈಗ ಒಬ್ಬ ವ್ಯಕ್ತಿತ್ವ ಗೊತ್ತಾದಾಗ, ಒಳ್ಳೆಯದೋ ಕೆಟ್ಟದ್ದೋ ಅಥವಾ ಎಷ್ಟೋ ಅವರು ದೊಡ್ಡ ವ್ಯಕ್ತಿ ಅಂತ ಗೊತ್ತಾದಾಗ ನಮ್ಮ ಅವರ ಗೌರವ ಕೂಡ ಅಷ್ಟೇ ಹೆಚ್ಚುತ್ತಾ ಹೋಗುತ್ತೆ, ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತೆ. ಈಗಿನ ದಿನಮಾನಗಳಲ್ಲಿ ಭೌತಿಕ ಆ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ ವಿನಃ, ಅಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತೆಲ್ಲ ಹೇಳ್ತಾರೆ. ಫಸ್ಟ್ ಇಂಪ್ರೆಷನ್ ಎಲ್ಲಾನು ಕೂಡ ಮುಂದೆ ಹೋಗ್ತಾ 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 ಅದಕ್ಕೆ ಕೆಳಗೆ ಆಗ್ತಾ ಹೋಗ್ತಾ ಡೌನ್ ಆಗ್ತಾ ಹೋಗುತ್ತೆ. ಆದ್ರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಭಗವಂತನ ಯಾವಾಗ್ಲೂ ತನ್ನನ್ನ ಭಕ್ತರ ಒಂದು ಲೈನ್ ಅಲ್ಲಿ ಇಟ್ಟೇನೆ ಹೋಗಿದ್ದಾನೆ. ಕೃಷ್ಣ ಇದ್ದಾಗ ಎಲ್ಲ ಗೋಪಬಾಲಕರ ಜೊತೆಗೆ ಅವನು ಸೋಲ್ತಾ ಇದ್ದ, ಸೋತು ಅವನು ಖುಷಿ ಪಡ್ತಾ ಇದ್ದ. ಯಾರಿಗೂ ಸೋತು ಖುಷಿ ಪಡ್ತಾರೆ? ಕೇವಲ ತಂದೆಗೆ ತಂದೆ ಮಗುವಿಗಾಗಿ ಸೋಲ್ತಾನೆ, ಹಾಗೆ ಭಗವಂತ ನಮ್ಗಾಗಿ ಸೋಲ್ತಾನೆ, ಭಕ್ತರಿಗಾಗಿ ಸೋಲ್ತಾನೆ. ಅದನ್ ಬಿಟ್ರೆ ಎಲ್ಲ ಕಡೆಗೆ ಪೈಪೋಟಿನೇ ಇದೆ. ಈಗನ ಒಂದು ನಮ್ಮ ಉಪಜೀವನದಲ್ಲಿ ಗಂಡ ಹೆಂಡತಿಗೆ ಪೈಪೋಟಿ, ಮಕ್ಕಳು ತಮ್ಮ ಒಂದು ದಾಯಾದಿಗಳೊಂದಿಗೆ ಪೈಪೋಟಿ, ಈ ಒಂದು ಸಂಬಂಧಿಕರಲ್ಲಿ ಪೈಪೋಟಿ, ನೆಂಟರಿಷ್ಟರಲ್ಲಿ ಪೈಪೋಟಿ, ಎಲ್ಲಿ ಹೊರಗಡೆ ನಾವು ಕೆಲಸ ಮಾಡ್ತೀವೋ ಆ ಕಾರ್ಯದ ಒಂದು
ಜಾಗದಲ್ಲಿ ಒಂದು ಪೈಪೋಟಿ, ಎಲ್ಲಿ ನೋಡ್ತೀವಿ ಅಲ್ಲಿ ಪೈಪೋಟಿ, ನಾನು ಮುಂದು ತಾನು ಮುಂದು ಅಂತ ಇದ್ದೇ ಇರುತ್ತೆ. ಆದ್ರೆ ಭಗವಂತ ಹಾಗಲ್ಲ. ಎಷ್ಟು ಎಲ್ಲ ಐಶ್ವರ್ಯಗಳಿದ್ರು ಕೂಡ ಅವನು ಹೇಗೆ ಭಕ್ತರಿಗೆ ಬಾಗ್ದಾನೆ ಅನ್ನೋದನ್ನ ನಾವು ಅರಿಯಬಲ್ವು. ಸೊ ಹಾಗಾಗಿ ಇಲ್ಲಿ ಅವನು ಭಗವಂತ ಅವನ ಐಶ್ವರ್ಯವನ್ನ ತಿಳಿಸ್ತಾ ಇದ್ದಾನೆ. ಇನ್ನ ಮುಂದೆ ನಾನು ನಿಮಗೆ ನನ್ನ ಐಶ್ವರ್ಯವನ್ನ ತಿಳಿಸ್ತೀನಿ ಕೇಳು ಅಂತ. ಅದಕ್ಕಿಂತ ಮುಂಚೆ ನಾವು ಈ ಒಂದು 10ನೇ ಅಧ್ಯಾಯದ ಮಹಾತ್ಮೆಯನ್ನ ತಿಳ್ಕೊಳ್ಳೋಣ. ಏನಿದು ಮಹಾತ್ಮೆ, ಮಹಿಮೆ ಅಂದ್ರೆ ಈ ಒಂದು ಅಧ್ಯಾಯವನ್ನ ಕೇಳಿರೋದ್ರಿಂದ, ಅಂದ್ರೆ ಶ್ರವಣ ಮಾಡಿರೋದ್ರಿಂದ, ಮತ್ತೆ ಇದನ್ನ ಪಠಣ ಮಾಡೋದ್ರಿಂದ ಯಾವ್ದೆಲ್ಲ ಪ್ರಯೋಜನಗಳನ್ನ ಈ ಒಂದು ಚರಿತ್ರೆಯಲ್ಲಿ ಅಂತ ಹೇಳ್ತೇವೆ, ಹಿಂದೆ ಆಚಾರ್ಯರಾಗಿರ್ಬೋದು ಅಥವಾ ಯಾರೇ ವ್ಯಕ್ತಿಗಳಾಗಿರ್ಬೋದು, ಯಾವ ತರದ ಒಂದು ಲಾಭ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಕೇವಲ ಈ ಅಧ್ಯಾಯದಿಂದ. ಎಲ್ಲಾ ಅಧ್ಯಾಯಗಳು ಪ್ರಾಮುಖ್ಯವಾದವೇ, ಆದ್ರೆ ಈ ಒಂದು ಅಧ್ಯಾಯದ ಮಹಿಮೆಯನ್ನ ನಾವು ಶಿವ ಪಾರ್ವತಿಯರ ಒಂದು ಸಂವಾದದ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಒಂದು ಅಧ್ಯಾಯದ ಅವಲೋಕನವನ್ನ ನಾವು ಆಮೇಲೆ ನೋಡೋಣ. ಪ್ರತಿಯೊಂದು ಸಂವಾದ ಶಿವ ಪಾರ್ವತಿಯರ ಮಧ್ಯೆ ಕೆಲವೊಂದು ಸಂವಾದಗಳಿದೆ. ಇಲ್ಲಿಯೂ ಕೂಡ ಶ್ರೀ ಶಿವ ಪಾರ್ವತಿ ತನ್ನ ಮಡದಿಯಾದಂತಹ ಪಾರ್ವತಿಗೆ ಈ 10ನೇ ಅಧ್ಯಾಯ, ಭಗವದ್ಗೀತೆಯ 10ನೇ ಅಧ್ಯಾಯದ ಮಹಿಮೆಯನ್ನ ತಿಳಿಸ್ತಾ, ಅವಳು ಕೂಡ ಅಂದ್ರೆ ಪಾರ್ವತಿ ದೇವಿಯೂ ಕೂಡ ಇದರ ಒಂದು ಲಾಭವನ್ನ ಪಡೆದುಕೊಳ್ಳಿ ಅನ್ನೋಕ್ಕೋಸ್ಕರ ಈ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಕೇವಲ ಈ ಭಗವದ್ಗೀತೆ 10ನೇ ಅಧ್ಯಾಯದ ಶ್ಲೋಕಗಳ ಪಠಣ ಅಷ್ಟೇ ಅಲ್ಲದೆ ಈ ಒಂದು ಕಥೆಯನ್ನು ಕೇಳುವುದರಿಂದನೂ ಕೂಡ ಅಷ್ಟೇ ಪ್ರಯೋಜನವನ್ನ ಪಡ್ಕೊಳ್ತಾರೆ. ಮತ್ತೆ ಈ ಒಂದು ಕಥೆಯನ್ನ ವಿಷ್ಣು ಲಕ್ಷ್ಮೀ ದೇವಿಗೂ ಕೂಡ ಹೇಳಿದ್ರು. ಮತ್ತೆ ಈ ಅಧ್ಯಾಯ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಅಂದ್ರೆ ವೈಕುಂಠ ಲೋಕಕ್ಕೆ ಸ್ವತಃ ಹೇಳಿ ಕೊಟ್ಟಿರುವಂತಹ ಮೆಟ್ಟಿಲು ಅಂತ ಹೇಳುತ್ತೆ. ಇದರ ಮೂಲಕ ನೀವು ನನ್ನ ಕಡೆಗೆ ಬರಬಹುದು ಅಂತ. ಹೇಗೆ ಅನ್ನೋದನ್ನ ಇಲ್ಲಿ ಹೇಳಲ್ಲ. ಶಿವ ಈ ಒಂದು ಕೈಲಾಸ ಪರ್ವತದಲ್ಲಿ, ಅಂದ್ರೆ ಅದು ಕೈಲಾಸ ಪರ್ವತದಲ್ಲಿರುವಂತಹ ಪುನ್ನಾಗ ಅನ್ನುವಂತಹ ಒಂದು ಉದ್ಯಾನ ಇದೆ. ಆ ಪುನ್ನಾಗ ಅನ್ನುವಂತಹ ಉದ್ಯಾನದಲ್ಲಿ ಈ ಒಂದು ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಂಡು ಅವನು ಧ್ಯಾನ ಮಾಡ್ತಾ ಇರ್ತಾನೆ. ಆ ಧ್ಯಾನ ಮಾಡ್ತಾ ಇರುವಾಗ ಒಮ್ಮಿಂದ ಒಮ್ಮೆ ಜೋರಾಗಿ ಗಾಳಿ ಬೀಸುತ್ತೆ. ಸ್ವಲ್ಪ ಈ ಒಂದು ಮಹಿಮೆಯ ಕತೆ ನಿಮ್ಗೆ ಹೇಗೆ ಹೇಳ್ಬೇಕು ಅನ್ನೋದು, ಯಾಕಂದ್ರೆ ಇದರಲ್ಲಿ ಫ್ಲಾಶ್ ಬ್ಯಾಕ್ ಬಹಳ ಇದೆ. ಅದಕ್ಕೋಸ್ಕರ ಆ ಫ್ಲಾಶ್ ಬ್ಯಾಕ್ ಗಳನ್ನ ನೀವು ಬಹಳ ಏಕಾಗ್ರತೆ ಚಿತ್ತದಿಂದ ಕೇಳ್ಬೇಕು, ಇಲ್ಲಂತಂದ್ರೆ ಕನ್ಫ್ಯೂಸ್ ಆಗಿ ಹೋಗುತ್ತೆ ಯಾವ ಕತೆ ಎಲ್ಲಿಂದ ಪ್ರಾರಂಭ ಆಯ್ತು ಅನ್ನೋಕ್ಕೋಸ್ಕರ. ಅದಕ್ಕೋಸ್ಕರ ಯಾವ ಕತೆ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದು ಕಥೆಯಲ್ಲಿ ಫ್ಲಾಶ್ ಬ್ಯಾಕ್. ಹಾಗಾಗಿ ಓಕೆ, ಇಲ್ಲಿಂದ ನಾನು ಪ್ರಾರಂಭ ಮಾಡ್ತೇನೆ. ಓಕೆ, ಈ ಭಾಗದಿಂದ ನಾನು ಪ್ರಾರಂಭ ಮಾಡ್ತೇನೆ. ಸೊ ಹಾಗಂದ್ರೆ ತಿಳಿಬಹುದು ನಿಮ್ಗೆ. ಗಮನವಿಟ್ಟು ಕೇಳಿ ಎಲ್ಲರೂ ಕೂಡ. ಫ್ಲಾಶ್ ಬ್ಯಾಕ್ ಅಂದ್ರೆ ಕಥೆಯಲ್ಲಿ ಕಥೆ ಇರೋದ್ರಿಂದ ಲಿಂಕ್ ಇದೆ ಎಲ್ಲ ಕಥೆಗಳಿಗೂ ಕೂಡ. ಈ ಕಾಶಿಪುರಿ
ಕಾಶಿಪುರಿ ಅನ್ನುವಂತಹ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಒಬ್ಬ ಧೀರ ಬುದ್ಧಿ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಶಿವ ಮನಸೋತಿದ್ದ. ಹೇಗೆ ಮನಸೋತಿದ್ದ ಅಂದ್ರೆ, ಈ ಶಿವನ ಒಂದು ವಾಹನ ನಂದಿ. ನಂದಿಯಂತೆನೆ ಆ ಧೀರ ಬುದ್ಧಿ ಅನ್ನುವಂತಹ ಬ್ರಾಹ್ಮಣ ಶಿವನಿಗೆ ತುಂಬಾ ಪ್ರಿಯನಾಗಿದ್ದ. ಮತ್ತೆ ಇದನ್ನ ಎಲ್ಲಾನು ಕೂಡ ಈ ಭೃಂಗಿ ರಿದ್ಧಿ ಅನ್ನುವಂತಹ ಒಬ್ರು ಋಷಿಮುನಿಗಳಿದ್ರು. ಭೃಂಗಿ ರಿದ್ಧಿ ಅಂತ ಋಷಿಮುನಿಗಳು ಈ ಶಿವನ ಒಂದು ಚಟುವಟಿಕೆಗಳನ್ನ ವೀಕ್ಷಿಸ್ತಾ ಇದ್ರು. ಯಾವಾಗ ನೋಡದೆ ಧೀರ ಬುದ್ಧಿಯವ್ರು ಎಲ್ಲಾದ್ರೂ ಹೋದ್ರೆ ಅವನ ಅವನಿಗೆ ಗಮನವನ್ನ ಇಡೋದು. ಆಮೇಲೆ ಅವನು ಎಲ್ಲಿ ಹೊರಟಿದ್ದಾನೋ ಅಲ್ಲಿ ಹೊರಡೋದು. ಈ ತರ ಪ್ರತಿಯೊಂದು ಚಟುವಟಿಕೆಗಳನ್ನ ಈ ಒಬ್ಬ ಭೃಂಗಿ ರಿದ್ಧಿ ಋಷಿ ಮುನಿಗಳು ಅದನ್ನ ವೀಕ್ಷಣೆ ಮಾಡ್ತಾ ಇದ್ರು. ಶಿವನಿಗೆ ಆದ್ರೂ ತುಂಬಾ ಇಲ್ಲದಂತಹ ಪ್ರೀತಿ ಅವನ ಮೇಲೆ. ಇಂಥ ಒಬ್ಬ ಭೌತಿಕ ಜಗತ್ತಿನಲ್ಲಿ ಹುಟ್ಟಿರುವಂತಹ ಬ್ರಾಹ್ಮಣ ಧೀರ ಬುದ್ಧಿ ಶಿವನಿಗೆ ಇವನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತಂದ್ರೆ ಇವನ್ ಏನ್ ಮಾಡಿದಾನೆ ಅಂತದ್ದು ಅನ್ನೋದು ಪ್ರಶ್ನೆ ಈ ಒಬ್ಬ ಭೃಂಗಿರಿದ್ಧಿಗೆ. ಈ ಒಬ್ಬ ಶ್ರೇಷ್ಠ ವೈಷ್ಣವನಾಗಿರುವಂತಹ ಶಿವ ಯಾರ ವರ್ಣನೆಗೂ ಕೂಡ ಸಿಲುಕದಂತವನು. ಸ್ವತಃ ಬ್ರಹ್ಮನಿಗನೂ ಕೂಡ ಅವನ ವರ್ಣನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನಿಗೆ ಯಾಕೆ, ಈ ವಿಷ್ಣುವಿನ ಶೇಷನಾಗ ಅವನಿಗೂ ಕೂಡ ಬಲರಾಮನಿಗೂ ಕೂಡ ಶಿವನ ಒಂದು ಮಹಿಮೆಯನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲಂತೆ. ಅಂತ ಒಂದು ತ್ರಿಮೂರ್ತಿಗಳಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡಿರಂಥವನು ಶ್ರೇಷ್ಠ ವೈಷ್ಣವರಾಗಿ ಶಿವ. ಹೀಗೆ ಬಹಳ ಗೊಂದಲಕ್ಕೆ ಬಿದ್ರು. ಯಾಕೆ ಇಂತ ಒಬ್ಬ ಧೀರ ಬುದ್ಧಿ ಬ್ರಾಹ್ಮಣ ಮೇಲೆ ಇಷ್ಟೊಂದು ಇವರು ಪ್ರೀತಿ ತೋರಿಸ್ತಾ ಇದ್ದಾರೆ, ಅಕ್ಕರೆ ತೋರಿಸ್ತಾ ಇದ್ದಾರೆ, ಇಷ್ಟು ಅವನ ಮೇಲೆ ಕಾಳಜಿ. ಯಾರು ಹಿಂದೆ ಹೋಗದೆ ಇರೋರು ಅವನು ಎಡವು ಬಿದ್ರು ಅವನ ಕೈ ಹಿಡಿದು ನಿಲ್ಲಿಸ್ತಾರೆ. ಏನಾಯ್ತು ಇದು ಅಂತ ತಿಳ್ಕೊಳ್ಬೇಕು ಅಂತ ಇಚ್ಛೆ ಆಯ್ತು. ಅವಾಗ ಅವನು ಭೃಂಗ ರಿದ್ಧಿ ಏನ್ ಮಾಡ್ತಾರೆ, ಇದನ್ನ ವಿಚಾರಣೆ ಮಾಡ್ಬೇಕು ಅಂತ ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಆ ಕೈಲಾಸ ಪರ್ವತದಲ್ಲಿ ಪುನ್ನಾಂಗ ಅನ್ನುವಂತ ಒಂದು ಉದ್ಯಾನ. ಆ ಉದ್ಯಾನದಲ್ಲಿ ಶಿವ ಕುಳಿತಿರ್ತಾರೆ. ಕುಳಿತು ಈ ಧೀರ ಬುದ್ಧಿಯ ಚಟುವಟಿಕೆಗಳ ವೀಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಚಂದ್ರನ ಬೆಳಕಿರುತ್ತೆ. ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರುವಂತಹ ಈ ಪುನ್ನಾಂಗ ಇದು ಭೃಂಗಿರಿದ್ಧಿ ಕೇಳ್ತಾರೆ, ಯಾಕೆ ನಿಮ್ಗೆ ಈ ಕಾಶಿಪುರಿಯಲ್ಲಿ ಇರುವಂತಹ ಒಬ್ಬ ಧೀರ ಬುದ್ಧಿ ಎಂಬ ಬ್ರಾಹ್ಮಣನ ಮೇಲೆ ಅಷ್ಟೊಂದು ಅಕ್ಕರೆ? ನಂದಿಗೆ ಮೇಲೆ ನಿಮ್ಗೆ ಎಷ್ಟು ಅಕ್ಕರೆ ಇದೆಯೋ ಅಷ್ಟೇ ಅಕ್ಕರೆ ಅವನಿಗೆ ನೀವು ತೋರಿಸ್ತೀರಾ, ಯಾಕೆ ಅಂತ ಕೇಳಿದಾಗ ಶಿವ ಹೇಳ್ತಾರೆ, ಓ ನಿಮ್ಮ ಪ್ರಶ್ನೆ ಇದಾ ಅಂತ ಹೇಳಿ, ಆ ಒಬ್ಬ ಬ್ರಾಹ್ಮಣ ಬಹಳ ಗುಣವಂತ, ಯಾವಾಗ್ಲೂ ಶಾಂತಿಯುತವಾಗಿರ್ತಾನೆ, ಎಲ್ಲಾ ಇಂದ್ರಿಯಗಳ ನಿಗ್ರಹವನ್ನ ಮಾಡಿದ್ದಾನೆ, ಶ್ರೀಕೃಷ್ಣನ ವೈಭವೀಕರಿಸ್ತಾನೆ, ಸದಾ ಕೃಷ್ಣನ ಜಪವನ್ನ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಾನು ಸದಾ ಅವನ ರಕ್ಷಣೆಗಾಗಿ ಹಿಂಬಾಲಿಸ್ತಾ ಇರ್ತೇನೆ. ಮತ್ತೆ ಅವನ ಸೇವೆ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಹೀಗೆ ಅವನು ಸದಾ ತಪಸ್ಸಿನಲ್ಲಿ ಇರ್ತಾನೆ, ಪುಣ್ಯ ಕಾರ್ಯಗಳನ್ನ ಮಾಡಿದ್ದಾನೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಅವರ ರಕ್ಷಣೆಯನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಇಷ್ಟೊಂದು ನೀವು ರಕ್ಷಣೆ ಮಾಡ್ತೀರಾ? ಕೇವಲ ಇವು ಗುಣಗಳಷ್ಟೇ ಕಾರಣ ಅಲ್ವಲ್ಲ. ಅವನು ಅಷ್ಟೊಂದು ತಪಸ್ವಿ ಇದ್ದಾನೆ, ಇಂದ್ರಿಯ ನಿಯಂತ್ರಣ ಮಾಡ್ತಾನೆ, ಶ್ರೀಕೃಷ್ಣನ ವೈಭವೀಕರಣದಲ್ಲಿ ಪಾಲ್ಗೊಳ್ತಾನೆ. ಅದಕ್ಕಾಗಿ ನೀವು ಸೇವೆ ಮಾಡ್ತೀರಾ, ಅವನ ಸೇವೆಯನ್ನ ನೀವು ಸ್ವೀಕರಿಸ್ತೀರಾ, ಮತ್ತೆ ಜೊತೆಗೆ ಅವನ ಹಿಂಬಾಲಿಸ್ತೀರಾ, ಇದಷ್ಟೇ ಕಾರಣ ಅಲ್ಲ, ಬೇರೆ ಏನ್ ಕಾರಣ ಇದೆ ಅಂತ ಕೇಳಿದಾಗ, ಆಯ್ತು ನಾನು ನಿನ್ಗೆ ಅದ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿ ತಮ್ಮ ಕಥೆಯನ್ನ ಪ್ರಾರಂಭ ಮಾಡ್ತಾನೆ. ಈ ಕತೆ ಇರೋದು ಈ ಧೀರ ಬುದ್ಧಿಯ ಕತೆ. ಈ ಧೀರ ಬುದ್ಧಿ ಬ್ರಾಹ್ಮಣ ಇಷ್ಟೊಂದು ಯಾಕೆ ಇಷ್ಟ ಆದ ಶಿವನಿಗೆ ಅನ್ನೋದಕ್ಕೆ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್. ಈ ಕೈಲಾಸ ಪರ್ವತದಲ್ಲಿ ಒಂದು ದಿನ ಪುನ್ನಾಂಗ ಉದ್ಯಾನದಲ್ಲಿ ಶಿವ ಕುಳಿತಿರುವಾಗ ಅಲ್ಲಿ ಚಂದ್ರನ ಬೆಳಕಿರುತ್ತೆ, ಜೋರಾಗಿ ಚಂದ್ರನ ಬೆಳಕಿರುತ್ತೆ, ಧ್ಯಾನ ಮಾಡ್ತಾ ಇರ್ತಾರೆ ಮಗ್ನರಾಗಿ. ಅಲ್ಲಿ ಒಮ್ಮೆ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸುತ್ತೆ. ಜೋರಾಗಿ ಗಾಳಿ ಬೀಸಿ ಮರಗಳು, ಎಲ್ಲಾ ದೊಡ್ಡ ದೊಡ್ಡ ಮರಗಳು ಶಬ್ದ ಮಾಡಿ ಅಲಗಾಡಿ ಶಬ್ದ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಇದ್ದಕ್ಕಿದ್ದಂತೆ ಈ ಪರ್ವತ ಸುತ್ತಲೂ ನೆರಳು ಬೀಳುತ್ತೆ. ಯಾಕೆ ಈ ಪರ್ವತ ಸುತ್ತಲೂ ನೆರಳು ಬಿತ್ತು ಅಂತ ಹೇಳಿ
ಆಕಾಶದಲ್ಲಿ ಒಂದು ಏನು ಈ ಕಪ್ಪು ಮೋಡ ಇರುತ್ತೋ ಆ ಕಪ್ಪು ಮೋಡಿನ ಹಾಗೆ ಒಂದು ಹಕ್ಕಿ ಬಂದು ಶಿವನ ಪಾದದ ಕೆಳಗೆ ಕುಳಿತುಕೊಳ್ಳುತ್ತೆ. ಮತ್ತೆ ಅಷ್ಟು ಒಂದು ದೊಡ್ಡದಾಗಿರುವಂತಹ ಹಕ್ಕಿ ಅದನ್ನ ನೋಡಿ ಆ ರೆಕ್ಕೆ ಏನೋ ಒಂದು ಹಂಸದ ತರ ಕಾಣ್ತಾ ಇದೆ. ಆದ್ರೆ ಕಾಣ್ತಾ ಇರೋದು ಈ ಮಳೆ ಬರುವಾಗ ಹೇಗೆ ಮೋಡ ಇರುತ್ತೋ ಆ ಬಣ್ಣದ ಹಕ್ಕಿ ಅದಾಗಿತ್ತು. ಈಗ ಮಳೆ ಬರುವಾಗ ಮೋಡ ಹೇಗಿರುತ್ತೆ? ಕಪ್ಪ ಮೋಡ ಆಗಿರುತ್ತೆ. ಹಾಗೇನೆ ಹಂಸ ನೀವು ನೋಡಿದೀರಾ? ಕಪ್ಪ ಹಂಸ ಎಲ್ಲಾದ್ರೂ ನೋಡಿದೀರಾ? ಇಲ್ಲ. ಯಾವಾಗ್ಲೂ ಸ್ವಚ್ಛಂದವಾಗಿ ಬಿಳಿಯಾಗಿರುತ್ತೆ ಹಂಸ ಪಕ್ಷಿ. ಶಿವನಿಗೆ ಎಲ್ಲ ತಿಳಿದವನು ಶಿವ. ಆದ್ರೂ ಕೂಡ ಅಷ್ಟೊಂದು ಜೋರಾಗಿ ತನ್ನ ರೆಕ್ಕೆಯನ್ನ ಬೀಸಿ ಗಾಳಿ ಬರೋ ಹಾಗೆ, ಎಲ್ಲ ಗಿಡ ಮರ ಅಲುಗಾಡೋ ಹಾಗೆ, ಆ ಪರ್ವತ ಚಲಿಸೋ ಹಾಗೆ, ನೆರಳು ಬೀಳೋ ಹಾಗೆ ಆ ಒಂದು ಹಕ್ಕಿ ಬಂದು ಬಿದ್ದು ಅಂದ್ರೆ ಏನೋ ಕಾರಣ ಇದೆ. ಹಠಾತ್ತನೆ ಅದು ಹಕ್ಕಿ ನೆಲಕ್ಕೆ ಉರುಳಿ ಶಿವನಿಗೆ ಗೌರವವನ್ನ ಅರ್ಪಿಸುತ್ತೆ. ಒಂದು ಸುಂದರವಾದಂತಹ ಕಮಲದ ಹೂವನ್ನ ಸಹ ಆ ಹಕ್ಕಿ ಕೊಡುತ್ತೆ. ಇಲ್ಲಿ ಬಂದು ಬೀಳುತ್ತೆ ಅನ್ನೋದಕ್ಕೆ ಬಹಳ, ಬಂದು ಕುಳಿತುಕೊಳ್ಳುತ್ತೆ ಅನ್ನೋದು ಬೇರೆ, ಬಂದು ಬೀಳುತ್ತೆ ಅನ್ನೋದು ಬೇರೆ. ಯಾಕೆ ಬೀಳುತ್ತೆ ಆ ಹಕ್ಕಿ? ಮತ್ತೆ ಬಂದು ಯಾಕೆ ಅದು ಕಮಲದ ಹೂವನ್ನ ಶಿವನಿಗೆ ಅರ್ಪಿಸುತ್ತೆ? ಶಿವನಿಗೆ ಅರ್ಪಿಸ್ತಾ ಶಿವನ ವರ್ಣನೆಯನ್ನ ಮಾಡುತ್ತೆ ಆ ಹಕ್ಕಿ. ಓ ಮಹಾದೇವ, ಎಲ್ಲ ನಿನ್ನ ಮಹಿಮೆಗಳು ಎಲ್ಲರಿಗೂ ಗೊತ್ತು. ನೀ ಎಲ್ಲರಿಗೂ ಆಶ್ರಯದಾತನಾಗಿದೀಯ. ಮತ್ತೆ ನಿನ್ನ ವೈಭವಕ್ಕೆ ಮಿತಿ ಇಲ್ಲ. ನೀ ಎಲ್ಲ ಭಕ್ತರನ್ನ ರಕ್ಷಿಸ್ತೀಯ. ಅದಕ್ಕೆ ನಿನ್ಗೆ ಭೋಲೆನಾಥ್ ಅಂತ ಹೇಳ್ತಾರೆ. ಬಹಳ ನೀನು ಮುಗ್ಧನಾಗಿದೀಯ. ಮತ್ತೆ ಶ್ರೇಷ್ಠ ವೈಷ್ಣವರಾಗಿರೋದ್ರಿಂದ ಇಂದ್ರಿಯಗಳ ಹಿಡಿತವೂ ಕೂಡ ನಿನಗೆ ಇದೆ. ನೀನು ಪರಮ ಶ್ರೀಕೃಷ್ಣನ ಎಲ್ಲಾ ಭಕ್ತರಲ್ಲಿ ಅಗ್ರಗಣ್ಯನಾದವನು. ಮತ್ತೆ ನಿನ್ನ ಈ ಒಂದು ಮಹಿಮೆಗಳನ್ನ ಬೃಹಸ್ಪತಿಯಾದಂತಹ ಬ್ರಹ್ಮನೂ ಕೂಡ ಬೃಹಸ್ಪತಿಗೂ ಕೂಡ ತಿಳಿಸ್ಲಿಕ್ಕೆ ಅಂದ್ರೆ ಹೊಗಳಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ 1000 ತಲೆ ಇರುವಂತಹ ಶೇಷನಾಗನಿಗನೂ ಕೂಡ ನಿನ್ನ ಮಹಿಮೆ ಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಹಾಗಾಗಿ ಇಷ್ಟು ಸಣ್ಣ ಬುದ್ಧಿ ಆಗಿರುವಂತಹ ಒಂದು ಸಾಧಾರಣವಾದಂತಹ ಹಕ್ಕಿ ನಿನ್ನ ಮಹಿಮೆಯನ್ನ ಬಣ್ಣಿಸ್ಲಿಕ್ಕೆ ನನಗೆ ಆಗಲ್ಲ. ಅದಕ್ಕಾಗಿ ನಿನಗಾಗಿ ಒಂದು ಹೂವು ತಂದಿದ್ದೇನೆ, ತೆಗೆದುಕೋ, ಇದು ನನ್ನ ಪ್ರಾರ್ಥನೆ ಅಂತ ಶಿವನಿಗೆ ಕೊಡುತ್ತೆ. ಅವಾಗ ಶಿವ ಕೇಳ್ತಾರೆ, ಯಾರ್ ನೀನು? ಎಲ್ಲಿಂದ ನೀನ್ ಬಂದೆ? ಮತ್ತೆ ನೀನೇನೋ ಹಂಸದ ತರ ಕಾಣ್ತಾ ಇದ್ದೀಯ. ಮತ್ತೆ ನಿನ್ನ ಹಂಸ ಅಂತಂದ್ರೆ ನೀನ್ ಬಿಳಿ ಆಗಿರ್ಬೇಕು. ಮತ್ತೆ ಯಾಕೆ ನಿನ್ನ ದೇಹದ ಬಣ್ಣ ಕಪ್ಪಾಗಿದೆ? ಕಾಗೆಯ ತರ ಯಾಕೆ ನಿನ್ನ ಬಣ್ಣ ಆಗಿದೆ ಅಂತ ಶಿವ ಪ್ರಶ್ನೆ ಕೇಳಿದಾಗ ಆ ಪಕ್ಷಿ ಉತ್ತರ ಕೊಡುತ್ತೆ. ನಾನು ಇದು ಒಂದು ಬ್ರಹ್ಮನ ಒಂದು ಹಂಸ. ಇದು ನಿಮ್ಗೆ ತಿಳಿಲಾರ್ದು ಏನಿದೆ ಎಲ್ಲವೂ ನಿಮ್ಗೆ ತಿಳಿದಿದೆ. ಆದ್ರೂ ಕೂಡ ನಾನು ಇದರ ವಿವರಣೆಯನ್ನ ಕೊಡ್ತೀನಿ ಅಂತ ಹೇಳ್ತಾ, ನಾನು ಬ್ರಹ್ಮನ ಒಂದು ಹಕ್ಕಿ. ನಾನು ಈ ಕಪ್ಪ ಬಣ್ಣವನ್ನ ಪಡೆದದ್ದಕ್ಕೆ ಕಾರಣವನ್ನ ನಾನು ನಿಮ್ಗೆ ಈಗ ಹೇಳುತ್ತೇನೆ, ಕೇಳಿ ಅಂತ ಹೇಳುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಕತೆ ಪ್ರಾರಂಭ ಆಯಿತು. ಇದು ಈ ಹಕ್ಕಿಯ ಕತೆ. ಅಲ್ಲಿ ಧೀರ ಬುದ್ಧಿಯ ಕತೆ ಪ್ರಾರಂಭ ಆಗಿತ್ತು. ಈಗ ಇಲ್ಲಿ ಆ ಧೀರ ಬುದ್ಧಿಯ ಕಥೆಯನ್ನ ಯಾರಿಗೆ ಹೇಳ್ತಾ ಇದ್ರು? ಗಮನವಿಟ್ಟು ಕೇಳಿ. ಯಾರಿಗೆ ಹೇಳ್ತಾ ಇದ್ರು? ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿದ್ದಾನೆ. ಧೀರ ಬುದ್ಧಿಯ ಕತೆ ಯಾರಿಗೆ ಹೇಳ್ತಾ ಇದ್ದಾರೆ ಶಿವ? ಮುನಿಗೆ ಹೇಳ್ತಾ ಇರ್ತಾನೆ. ಯಾರು? ಬೃಹಸ್ಪತಿಗೆ ಹೇಳ್ತಾ ಇದ್ದಾರೆ. ಪಾರ್ವತಿಗೆ ಹೇಳ್ತಾ ಇರ್ತಾರೆ. ಪಾರ್ವತಿಗೆ ಹೇಳ್ತಾ ಇರ್ತಾರೆ. ಮತ್ತೆ ಇಲ್ಲ, ಋಷಿಗೆ ಹೇಳ್ತಾ ಇರ್ತಾರೆ. ಭೃಂಗಿರಿದ್ದಿ ಪಾರ್ವತಿಗೆ ಈ 10ನೇ ಅಧ್ಯಾಯದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆ ಧೀರ ಬುದ್ಧಿ ಯಾಕೆ ನಿಮ್ಗೆ ಎಷ್ಟು ಪ್ರಿಯ ಅನ್ನೋದನ್ನ ಭೃಂಗಿರಿದ್ದಿ ಕೇಳ್ತಾನೆ ಶಿವನಿಗೆ. ಹಾಗಾಗಿ ಶಿವ ಭೃಂಗಿರಿದ್ದಿಗೆ ಈ ಕತೆ ಹೇಳ್ತಾ ಇದ್ದಾರೆ. ಯಾರ್ದು? ಈ ಧೀರ ಬುದ್ಧಿದು. ಈ ಧೀರ ಬುದ್ಧಿ ಕತೆ ಹೇಳುವಾಗ ಈ ಒಂದು ಹಕ್ಕಿಯ ಕತೆ ಬಂತು. ಅದೇ ಯಾಕೆ ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ಅದಕ್ಕೆ ಗಮನವಿಟ್ಟು ಕೇಳಿ ಅಂತ ಹೇಳಿರೋದು. ಎಲ್ಲರಿಗೂ ನೆನಪಿದೆ. ತುಂಬಾ ಒಳ್ಳೇದು, ಕೇಳ್ತಾ ಇದ್ದೀರಾ ಎಲ್ರು ಕೂಡ. ಈಗ ಆ ಕಪ್ಪು ಬಣ್ಣದ ಹಕ್ಕಿ ಅಂದ್ರೆ ಅದೇ ಹಂಸ. ಯಾಕೆ ನಾನು ಕಪ್ಪಾದೆ ಅನ್ನೋದನ್ನ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಸೌರಾಷ್ಟ್ರ ಅನ್ನುವಂತಹ ಒಂದು ರಾಷ್ಟ್ರ,
ರಾಜ್ಯ. ಅಂದ್ರೆ ಈಗಿನ ದಿನಮಾನಗಳಲ್ಲಿ ಅದಕ್ಕೆ ಸೂರತ್ ಅಂತ ಹೇಳ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಸೌರಾಷ್ಟ್ರ. ಸೌರಾಷ್ಟ್ರ ಅನ್ನುವಂಥದ್ದು ಆವಾಗಿನ ಕಾಲದ ಹೆಸರು. ಈಗ ಅದಕ್ಕೆ ಸೂರತ್ ಅಂತ ಹೇಳ್ತೀವಿ. ಸೂರತ್ ಬಹಳ ಇದು ಟೆಕ್ಸ್ಟೈಲ್ಗೆ ಫೇಮಸ್ ಇರುವಂತಹ ಊರು. ಈ ಸೌರಾಷ್ಟ್ರ ಸಮೀಪದಲ್ಲಿ ಒಂದು ಸುಂದರವಾದಂತಹ ಸರೋವರ. ಆ ಸುಂದರವಾದಂತಹ ಸರೋವರದಲ್ಲಿ ಒಂದು ಅಂದ್ರೆ ಅದೊಂಥರ ಸ್ವರ್ಗೀಯ ಸರೋವರ. ಅಲ್ಲಿ ಬಹಳಷ್ಟು ಚೆನ್ನಾದಂತಹ ಕಮಲದ ಹೂಗಳು, ಕಣ್ಣಿಗೆ ಮುದವನ್ನ ಕೊಡುವಂತಹ, ಆನಂದಿಸುವಂತಹ ಕಮಲದ ಹೂಗಳು ಅಲ್ಲಿತ್ತು. ಹೀಗೆ ಈ ಒಂದು ಹಂಸ ಬ್ರಹ್ಮನಿಗಾಗಿ ಕೆಲವೊಂದು ಕಮಲದ ಎಲೆಯ ಹೂಗಳನ್ನ ತೆಗೆದುಕೊಳ್ಳಿಕ್ಕೆ ಆ ಒಂದು ಸರೋವರಕ್ಕೆ ಹೋಗುವಾಗ ಅದು ಹಾರ್ತಾ ಒಮ್ಮಿಂದೊಮ್ಗೆ ಏನಾಗೋಗ್ಬಿಡುತ್ತೆ, ಅದರ ದೇಹದ ಬಣ್ಣ ಕಪ್ಪಾಗಿ ನೆಲಕ್ಕೆ ಬಿದ್ದೋಗ್ಬಿಡುತ್ತೆ. ಇದು ಒಂದು ಇನ್ಸಿಡೆಂಟ್. ಅದಕ್ಕೂ ಗೊತ್ತಾಗಲ್ಲ ಹಕ್ಕಿಗೆ, ಯಾಕೆ ನಾನು ಈಗ ಹಾರ್ತಾ ಹೋಗ್ತಾ ಇದ್ದೇನೆ ಸರೋವರದ ಮೇಲೆ, ಯಾಕೆ ನನ್ನ ಮೈ ಕಪ್ಪಾಯ್ತು, ಯಾಕೆ ನಾನ್ ನೆಲಕ್ಕೆ ಬಿದ್ದೆ? ಅದಕ್ಕೇನೆ ಪ್ರಶ್ನೆ ಬಂತು, ಯಾಕೆ ನನಗೇನಾಯ್ತು, ನಾನ್ ಯಾಕೆ ಕಪ್ಪ ಬಣ್ಣಕ್ಕೆ ತಿರುಗಿದೆ, ಕೇವಲ ಸರೋವರದ ಮೇಲೆ ಹಾರಿದ್ದಕ್ಕೆ ಹೀಗೆ ಕಾಯ್ತು ನನ್ಗೆ ಅಂತ ನನ್ಗೆ ಯಾಕೆ ಈ ತರ ಕಪ್ಪು ಬಣ್ಣ ಆಗಿದೆ ಅನ್ನೋದನ್ನ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿ ಆ ಒಂದು ಸರೋವರದಲ್ಲಿ ಇರುವಂತಹ ಕಮಲಗಳಲ್ಲಿ ಒಂದು ಕಮಲ ಅದು ಮಾತಾಡುತ್ತೆ. ಏನಂತ? ಅಯ್ಯೋ ಹಂಸವೇ ಎದ್ದೇಳು ಅಂತ ಹೇಳುತ್ತೆ. ಎದ್ದೇಳು ಅಂತ ಎಲ್ಲಿ ಬರ್ತಾ ಇದೆ ಇದು ಸೌಂಡ್, ಶಬ್ದ ಎಲ್ಲಿ ಬರ್ತಾ ಇದೆ ಅಂತ ಆ ಒಂದು ಕಪ್ಪು ಹಕ್ಕಿ, ಅಂದ್ರೆ ಮೊದ್ಲು ಬಿಳಿಯಾಗಿತ್ತು, ಆ ಕಮಲದ ಮೇಲೆ ಹಾರಿ ಹೋಗಿರೋದ್ರಿಂದ ಅದು ಕಪ್ಪಾಗಿ ಬಿದ್ದು ಹೋಗುತ್ತೆ. ಆವಾಗ ಆ ಬಿದ್ದಿರೋದನ್ನ ಆ ಕಮಲ ಒಂದು ಸರೋವರದಲ್ಲಿರುವಂತಹ ಒಂದು ಕಮಲ ನೋಡ್ತಾ ಇರತ್ತೆ. ಅದನ್ನ ನೋಡಿ, ಅಯ್ಯೋ ಹಂಸ ಎದ್ದೇಳು, ನೀನು ಬಿದ್ದ ಕಾರಣವನ್ನ ನಾನು ಹೇಳ್ತೀನಿ, ಮತ್ತೆ ನಿನ್ನ ದೇಹ ಯಾಕೆ ಕಪ್ಪಾಯ್ತು ಅನ್ನೋದನ್ನ ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳುತ್ತೆ. ಆವಾಗ ಆ ಹಂಸ ಬಹಳ ದುಃಖವಾಗಿ, ಯಾಕಂದ್ರೆ ಅಷ್ಟು ಸ್ವಚ್ಛಂದವಾಗಿ ಹಾರಾಡುವಂತಹ ಬಿಳಿಯಾಗಿರುವಂತಹ ಅದು ಕಪ್ಪ ಬಣ್ಣವನ್ನ ಪಡೆದಾಗ ಅದಕ್ಕೆ ಪ್ರಶ್ನೆ ಆಗಿತ್ತು, ನಾನು ಯಾಕೆ ಏನು ಪಾಪ ಮಾಡಿದೆ, ನಾನು ಯಾರಿಗೆ ತೊಂದರೆ ಮಾಡಿದೆ ಅನ್ನುವಂತಹ ಗೊಂದಲದಲ್ಲಿದ್ದಾಗ ಆ ಕಮಲ ಕರೆಯಿತ್ತು ಅದನ್ನ. ಆಮೇಲೆ ಆ ಕಮಲದ ಹತ್ತಿರ ಹೋಗಿ ಕಮಲಿಗೆ ನಮಸ್ಕಾರವನ್ನ ಮಾಡಿ ಕಮಲದ ಒಂದು ಪ್ರದಕ್ಷಿಣೆಯನ್ನ ಹಾಕಿ ನನಗೆ ಯಾಕೆ ಹೀಗಾಯ್ತು ಹೇಳು ಅಂತ ಕೇಳಿದಾಗ ಆ ಒಂದು ಮಧ್ಯಭಾಗದಲ್ಲಿ ಹೋಗುತ್ತೆ, ಅಂದ್ರೆ ಕಮಲ ಇದ್ದ ಜಾಗದಲ್ಲಿ ಆ ಒಂದು ಹಂಸ ಹೋಗುತ್ತೆ. ಆಮೇಲೆ ಆ ಕಮಲದಿಂದ ಒಂದು ಸುಂದರವಾದಂತಹ ಮಹಿಳೆ ಹೊರಗೆ ಬರ್ತಾಳೆ. ಆ ಸುಂದರವಾದಂತಹ ಮಹಿಳೆಯನ್ನ ನೋಡಿ ಈ ಒಂದು ಮಹಿಳೆ ದೈವಿ ಮಹಿಳೆ ಅಂತ ಅನ್ಕೊಂಡು ಅಂದ್ರೆ ದೈವಿ ಮಹಿಳೆ ಅಂತ ಹೇಳಿ ಅದರ ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರವನ್ನ ಹೇಳುತ್ತೆ ಆ ಹಂಸ. ಅವಾಗ ಓ ಕಪ್ಪು ಹಂಸ, ನನ್ನನ್ನ ಕ್ಷಮಿಸು, ನೀನು ನನ್ನ ಮೇಲೆ, ಅಂದ್ರೆ ನಾನು ಯಾವ ಭಾಗದಲ್ಲಿ ನಾನು ಇದ್ನೋ ಅದರ ಮೇಲೆ ನೀನು ಹಾರಿ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ನೀನು ನನ್ನ ಮೇಲೆ ಹಾರಿದ್ದರಿಂದ ನಿನಗೆ ಈ ಅಪರಾಧ ಬಂದೊದಗಿದೆ ಅಂತ ಹೇಳುತ್ತೆ. ಇಷ್ಟೊಂದು ಸುಂದರವಾದಂತಹ ಮಹಿಳೆ, ಇಷ್ಟೊಂದು ದೈವಿ ಗುಣಗಳಿರುವಂತಹ ಮಹಿಳೆ, ಇವಳ ಮೇಲೆ ಇವಳು ಯಾಕೆ ಕಮಲ ಆದ್ಲು, ಮತ್ತೆ ಇವಳ ಮೇಲೆ ಹಾದು ಹೋಗಿರೋದ್ರಿಂದ ನನ್ಗೆ ಯಾಕೆ ಈ ಅಪರಾಧ, ನನ್ಗೆ ಯಾಕೆ ಈ ಒಂದು ಪಾಪ ಒದಗಿ ಬಂತು ಅನ್ನೋದು ಮತ್ತೆ ಪ್ರಶ್ನೆ ಆಗತ್ತೆ. ಆಮೇಲೆ ಆ ಮಹಿಳೆ ಹೇಳ್ತಾಳೆ, ನನ್ನ ಮೇಲೆ ಹಾರಿರೋದ್ರಿಂದಾನೇ ನಿನಗೆ ಈ ಕಪ್ಪಾಗಿದೆ, ಆಮೇಲೆ ನೀನು ಅದಕ್ಕಾಗಿನೇ ಕೆಳಗ್ ಬಿದ್ದಿದೀಯ, ಮತ್ತೆ ನಾನು ಅದಕ್ಕೆ ಇದನ್ನ ನಿನಗೆ ತಿಳಿಸ್ಲಿಕ್ಕೆ ನಾನು ಇಲ್ಲಿ ಕರೀದೆ ನಿನಗೆ. ಮತ್ತೆ ಇಲ್ಲಿವರೆಗೂ ನನ್ಗೆ ಬಾಯಿ ಇರ್ಲಿಲ್ಲ, ಈಗ ನನಗೆ ಬಾಯಿ ಬಂದಿದೆ. ಯಾಕೆ ಅಂತಂದ್ರೆ ಈಗ ನಾನು ನನ್ನ ಕಮಲದಿಂದ ಹೊರಹೊಮ್ಮುವಂತಹ ಪರಿಮಳದಿಂದ ಈ 7,000 ಕಪ್ಪು ಜೇನುಗಳು ಶುದ್ಧೀಕರಣಗೊಂಡು ಸ್ವರ್ಗಲೋಕಕ್ಕೆ ಹೋಗಿದಾವ. ಅಂದ್ರೆ ಜೇನುನೊಣಗಳು ಬರೋದು ಸರ್ವೇ ಸಾಮಾನ್ಯ ಕಮಲದ ಮೇಲ್ಗಡೆ. ನನ್ನ ಒಂದು ಪಾಪ ಪರಿಹಾರ ಆಗಿರೋದ್ರಿಂದ ನಾನು ನನ್ನ ಮೇಲೆ 7,000 ಜೇನುನೊಣಗಳು ಹಾರಿ ಶುದ್ಧೀಕರಣಗೊಂಡು ಸ್ವರ್ಗಲೋಕಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ನನ್ಗೆ ಬಾಯಿ ಬಂತು, ಮತ್ತೆ ನಾನು ಅದಕ್ಕಾಗಿ ನಾನು ನಿನ್ನ ಜೊತೆ ಮಾತಾಡಿ ನಿನ್ನನ್ನ ಇಲ್ಲಿಗೆ ಕರೆಸಿದೆ ಅಂತ ಕಮಲ ಹೇಳುತ್ತೆ.
ಏನಿದು ಮತ್ತೊಂದು ಆಶ್ಚರ್ಯಕರವಾದಂತಹ ಸಂಗತಿ. ಕಮಲ ನನ್ನ ಕರಗಿತು, ಮತ್ತೆ ಅಲ್ಲಿಂದ ಮಹಿಳೆ ಹೊರಗ್ ಬಂದ್ಲು, ಮತ್ತೆ ಅವಳ ಮೇಲೆ ಏನೋ ಜೇನು ಹೋಯ್ತಂತೆ, ಆಮೇಲೆ ಅವಳು ಆ ಜೇನುಗಳಿಗೆ ಪಾಪ ಮುಕ್ತ ಇದ್ವಂತೆ, ಮತ್ತೆ ಸ್ವರ್ಗಲೋಕಕ್ಕೆ ಹೋದ್ವಂತೆ ಅಂತ ಹೇಳುವಾಗ ಮತ್ತೆ ಆಶ್ಚರ್ಯವಾಗಿ ಮತ್ತೆ ಆ ಒಂದು ಹಂಸ ಕೇಳುತ್ತೆ, ಏನು ನಿನ್ನ ಕತೆ, ಯಾಕೆ ನೀನು ಕಮಲ ಆದೆ, ಯಾಕೆ ನಾನು ಈಗ ಕಪ್ಪ ಬಣ್ಣನ ಆಗಿದ್ದೇನೆ, ನಿನ್ನಿಂದ ನಾನು ಯಾಕೆ ಆದೆ ಅನ್ನೋದನ್ನ ಮತ್ತೆ ಕೇಳುತ್ತೆ ಆ ಹಂಸ. ಈಗ ಮತ್ತೊಂದು ಕತೆ ಪ್ರಾರಂಭ. ಇಲ್ಲಿ ಮತ್ತೊಂದು ಫ್ಲಾಶ್ ಬ್ಯಾಕ್. ಯಾರ ಫ್ಲಾಶ್ ಬ್ಯಾಕ್ ಇದು? ಹರೇ ಕೃಷ್ಣ. ಕಮಲ ಹೂವಿನ ಹೂವಿನ ಮಹಿಳೆ. ಕಮಲ. ಕಮಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರು ನೀವೇ ಮ್ಯೂಟ್ ಮಾಡ್ಕೊಳ್ಳಿ. ಈಗ ಇರೋದು ಕಮಲದ ಹೂವು, ಯಾಕೆ ಅದು ಕಮಲ ಆಯ್ತು ಅನ್ನೋದು ಒಂದು ಫ್ಲಾಶ್ ಬ್ಯಾಕ್. ನನ್ನ ಒಂದು 3 ಜನ್ಮಗಳ ಹಿಂದೆ ನಾನೇ ಯಾವ ಮಾಡಿದ ಪಾಪದಿಂದ ಈ ಕಮಲವಾಗಿದ್ದೇನೆ ಅನ್ನೋದನ್ನ ನಿನಗೆ ತಿಳಿಸ್ತೀನಿ ಕೇಳು ಅಂತ ಹೇಳುತ್ತೆ. ನನ್ನ 3 ಜನ್ಮಗಳ ಹಿಂದೆ ನಾನು ಒಂದು ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೆ. ನನ್ನ ಹೆಸರು ಸರೋಜವದನ ಅಂತ ಹೇಳುತ್ತೆ. ಅಂದ್ರೆ ಆ ಕಮಲದ ಹೆಸರು ಸರೋಜವದನ. ಮತ್ತೆ ಅವರ ತಂದೆ ಯಾವಾಗಲೂ ಕೂಡ ಪರಿಶುದ್ಧವಾದಂತಹ ತತ್ವಗಳನ್ನ ಅವಳಿಗೆ ಕಲಿಸ್ತಾ ಇದ್ರು. ಮತ್ತೆ ಒಳ್ಳೆಯ ಗಂಡನನ್ನ ನೋಡಿ ಅವಳು ಮದುವೆಯನ್ನು ಕೂಡ ಮಾಡಿದ್ರು. ಹೀಗೆ ಗಂಡನ ಜೊತೆಗೆ ಅವಳು ಒಳ್ಳೆಯ ಸ್ವಾಮಿ ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ಲು. ಅವಳು ಒಂದು ಮನೆಯಲ್ಲಿ ಮೈನಾ ಹಕ್ಕಿಯನ್ನ ಸಾಕಿದ್ಲು. ಮೈನಾ ಹಕ್ಕಿ ನಿಮ್ಗೆ ಗೊತ್ತು, ಮೈನಾ ಹಕ್ಕಿಯನ್ನ ಸಾಕಿದ್ಲು. ಮತ್ತೆ ಯಾವಾಗ ಅಂದ್ರೆ ಈಗ ನಾವು ಮನೆಯಲ್ಲಿ ಯಾವುದೇ ಒಂದು ಹಕ್ಕಿ ಆಗ್ಲಿ ಏನೇ ಸಾಕಿದ್ರು ಕೂಡ ಅದರ ಆಟದಲ್ಲಿ ನಾವು ತೊಡಗಿರ್ತೇವೆ. ಹಾಗೇನೆ ಒಂದು ದಿನ ಅವಳು ಆ ಮೈನಾ ಹಕ್ಕಿ ಜೊತೆ ಆಟದಲ್ಲಿ ತೊಡಗಿದ್ಲು. ಆವಾಗ ಅವಳ ಪತಿ ಬರ್ತಾನೆ. ಪತಿ ಬಂದು ಏನೇ ಒಂದು ಕೆಲಸ ಹೇಳ್ತಾನೆ. ಪತಿ ಬಂದ ತಕ್ಷಣ ಮೊದಲಿನ ಕಾಲದಲ್ಲಿ ಸ್ವಾಮಿ ನಿಷ್ಠೆ ಅಂತಂದಾಗ ಪತಿ ಹೇಳಿದ್ದೇನೆ ವಾಕ್ಯ, ಎಲ್ಲಾ ಕರ್ತವ್ಯಗಳ ಪಾಲನೆಯನ್ನ ಮಾಡ್ಬೇಕು. ಪತಿ ಹೇಳಿದ್ದೇ ವೇದ ವಾಕ್ಯವಾಗಿರ್ತಿತ್ತು. ಹೀಗೆ ಪತಿಯ ಸೇವೆ ಮಾಡ್ತಾ ಇದ್ಲು ನಿಷ್ಠೆಯಿಂದ. ಹೀಗೆ ಮೈನಾ ಹಕ್ಕಿ ಜೊತೆಗೆ ಆಟ ಆಡುವಾಗ ಅವಳಿಗೆ ಪತಿ ಬಂದಿರೋದು ಗೊತ್ತಾಗ್ಲಿಲ್ಲ. ಪತಿ ಎಷ್ಟೇ ಕೂಗಿದ್ರು ಕೂಡ ಅವಳ ಗಮನಕ್ಕೆ ಬರೋದಿಲ್ಲ. ಮತ್ತೆ ಆಮೇಲೆ ಜೋರಾಗಿ ಕೂಗಿದ್ಮೇಲೆ ಗೊತ್ತಾಯ್ತು. ಅವಾಗ ಪತಿ ಕೋಪಗೊಂಡಿರ್ತಾರೆ. ಅವಾಗ ಕೋಪಗೊಂಡು ಅವಳ ಪತಿ ಏನ್ ಮಾಡ್ತಾನೆ, ಶಾಪ ಕೊಡ್ತಾನೆ. ನೀನು ಮೈನಾ ಹಕ್ಕಿಯಾಗಿ ಜನ್ಮ ತಾಳು ಅಂತ ಹೇಳಿ ಪಾಪ ಕೊಡ್ತಾನೆ. ಅದಕ್ಕಾಗಿ ಅವಳು ಈ ಸರೋಜವದನ ಜನ್ಮ ಮುಗಿದ ಮೇಲೆ ಮುಂದಿನ ಜನ್ಮದಲ್ಲಿ ಅವಳು ಮೈನಾ ಹಕ್ಕಿ ಆಗ್ತಾಳೆ. ಆದ್ರೆ ಅವಳ ಒಂದು ಪುಣ್ಯ ಎಷ್ಟಿತ್ತು ಅಂತಂದ್ರೆ, ಸ್ವಾಮಿ ನಿಷ್ಠೆಯಿಂದ ಗಂಡನ ಒಂದು ಏನು ಸೇವೆಯನ್ನ ಚಾಚು ತಪ್ಪದೇ ಮಾಡಿರೋದ್ರಿಂದ ಅವಳಿಗೆ ಪುಣ್ಯ ಒದಗಿ ಬಂದಿರುತ್ತೆ. ಏನಂದ್ರೆ ಅವಳು ಒಂದು ಒಳ್ಳೆಯ ಋಷಿಮುನಿಗಳ ಒಂದು ಆಶ್ರಮದಲ್ಲಿ ಮೈನಾ ಹಕ್ಕಿಯಾಗಿ ಹುಟ್ಟುತ್ತಾಳೆ. ಆ ಋಷಿಮುನಿಗಳ ಆಶ್ರಯದಲ್ಲಿ ಇರೋದ್ರಿಂದ ಅವಳಿಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ಕೇಳಲಿಕ್ಕೆ ದೊರಕ್ತಿತ್ತು. ಆ ಋಷಿಮುನಿಗಳ ಮಗಳೊಬ್ಬಳು, ಅವಳು ಬಹಳ ಒಳ್ಳೆಯವಳಾಗಿದ್ಲು. ಹಕ್ಕಿಗಳ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದ್ಲು. ಹೀಗೆ ಈ ಸರೋಜವದನ ಏನು ಹಿಂದಿನ ಜನ್ಮದಲ್ಲಿ ಸರೋಜವದನ ಆಗಿದ್ಲೋ, ಈಗ ಮೈನಾ ಹಕ್ಕಿಯಾಗಿ ಹುಟ್ಟಿದ್ದಾಳೋ, ಅವಳು ಕೂಡ ಆ ಋಷಿಮುನಿಯ ಮಗಳೊಂದಿಗೆ ಆಟ ಆಡ್ತಾ ಇದ್ಲು. ಹೀಗೆ ಪ್ರತಿದಿನ ಸಾಕ್ತಾ ಇತ್ತು. ಮತ್ತೆ ಪ್ರತಿ ಬೆಳಗ್ಗೆ ಮತ್ತು ಸಂಜೆ ಶ್ರೀಮದ್ ಭಗವದ್ಗೀತೆಯ 10ನೇ ಅಧ್ಯಾಯ ಪಾರಾಯಣವನ್ನ ಮಾಡ್ತಾ ಇದ್ರು ಆ ಆಶ್ರಮದಲ್ಲಿ. ಹೀಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಹೊತ್ತು ಅವಳಿಗೆ ಆ ಮೈನಾಗೆ ಅಂದ್ರೆ ಮೈನಾ ಹಕ್ಕಿಗೆ ಈ ಶ್ಲೋಕಗಳನ್ನ ಕೇಳಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಹೀಗಾಗಿ ಇದು ಒಂದು ಒಳ್ಳೆ ಪುಣ್ಯದ ಕೆಲಸ. ಹೀಗೆ ಈ ಋಷಿಮುನಿಗಳ ಆಶ್ರಮದಲ್ಲಿ ಈ ಒಂದು ಶ್ರೀಮದ್ ಭಗವದ್ಗೀತೆಯ 10ನೇ ಅಧ್ಯಾಯದ ಪಾರಾಯಣದಿಂದ ಮೈನಾ ಹಕ್ಕಿ ಮತ್ತೆ ಮುಂದಿನ ಜನ್ಮದಲ್ಲಿ ಅಂದ್ರೆ ಮೊದಲು ಸರೋಜವದನ ಆಗಿದ್ಲು, ಆಮೇಲೆ ಮೈನಾ ಹಕ್ಕಿ ಆದ್ಲು, ಮತ್ತೆ ಮೈನಾ ಹಕ್ಕಿ ಜನ್ಮ ಮುಗಿದ್ಮೇಲೆ ಅವಳು ಮುಂದಿನ ಜನ್ಮದಲ್ಲಿ ಆ ಒಂದು 10ನೇ ಅಧ್ಯಾಯ ಪಾರಾಯಣ ಮಾಡಿರೋದ್ರಿಂದ ಅವಳು ಅಪ್ಸರೆಯಾಗಿ ಹುಟ್ಟುತ್ತಾಳೆ. ಅದು ಯಾವ ಅಪ್ಸರೆ ಅಂತಂದ್ರೆ ಈ
ಲಕ್ಷ್ಮಿಯ ಒಂದು ಸೇವೆಯನ್ನ ಮಾಡುವಂತಹ ಅಪ್ಸರೆಯಾಗಿ ಅವಳು ಹುಟ್ಟುತ್ತಾಳೆ. ಅಂದ್ರೆ ಅವಳ ಹೆಸರು ಅವಾಗ ಪದ್ಮಾವತಿ ಅಂತ ಇರುತ್ತೆ. ಪದ್ಮಾವತಿ ಎಂಬ ಹೆಸರಿನಿಂದ ಈ ಸ್ವರ್ಗೀಯ ಗ್ರಹಗಳಲ್ಲಿ ಅಪ್ಸರೆಯಾಗಿ ಅವಳು ದೇಹವನ್ನ ಪಡಿತಾಳೆ. ಎಲ್ಲ ಒಳ್ಳೇದಾಯ್ತು. ಮೊದಲು ಸರೋಜನವದನ ಆದ್ಲು, ಮೈನಾ ಆದ್ಲು, ಈಗ ಅಪ್ಸರೆ ಆದ್ಲು, ಒಳ್ಳೇದೆ. ಆದ್ರೆ ಮತ್ತೂ ಒಂದು ಕಂಟಕ ಬಂದು ಒದಗಿತ್ತು ಅವಳಿಗೆ. ಇದೇನು ಅಂತಂದ್ರೆ, ಹೀಗೆ ದೇವಿಯ ಪೂಜೆಗಾಗಿ ಒಂದು ಹೂವಿನ ವಿಮಾನದಲ್ಲಿ ಅವಳು ಭೂಲೋಕದಲ್ಲಿ ಪ್ರಯಾಣಿಸ್ತಾ ಇರುವಾಗ ಅಲ್ಲಿ ಒಂದು ಸುಂದರವಾದಂತಹ ಸರೋವರ ಕಾಣುತ್ತೆ. ಇದೇ ನಾವೀಗ ಉಲ್ಲೇಖ ಮಾಡಿದ್ವಲ್ಲ, ಸೌರಾಷ್ಟ್ರ ಸಮೀಪದಲ್ಲಿರುವಂತಹ ಒಂದು ಸುಂದರ ಸರೋವರ, ಅಂದ್ರೆ ಈ ಒಂದು ಸೂರತ್ ನಲ್ಲಿ ಇರುವಂತಹ ಒಂದು ಸುಂದರ ಸರೋವರ. ಆ ಸರೋವರವನ್ನ ನೋಡ್ತಾಳೆ, ಸುಂದರವಾದ ಸರೋವರವನ್ನ ಅವಳು ನೋಡ್ತಾಳೆ. ಆ ಸರೋವರವನ್ನ ನೋಡಿ, ಅಲ್ಲಿರುವಂತಹ ಕಮಲದ ಹೂಗಳನ್ನ ನೋಡಿ ಅವಳು ಮನಸೋತ್ ಹೋಗ್ಬಿಡ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ನೀರಿನಲ್ಲಿ ಆಟ ಆಡ್ಬೇಕು, ನೀರಿನಲ್ಲಿ ನಾನು ಸ್ನಾನ ಮಾಡ್ಬೇಕು ಅಂತ ಹೇಳಿ ಅವಳು ನೀರಿನಲ್ಲಿ ಇಳಿತಾಳೆ. ಆ ನೀರಿನಲ್ಲಿ ಇಳಿಯೋದಕ್ಕೂ ಅಲ್ಲಿ ದುರ್ವಾಸ ಮುನಿಗಳು ಬರೆಯೋದಕ್ಕೂ ಬಹಳ ಏನು ಒಂದು ಕಾಗೆ ಮುರಿಯೋದಕ್ಕೂ ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸಮ ಆಗೋಗ್ಬಿಡುತ್ತೆ. ಅವಾಗ ದುರ್ವಾಸ ಮುನಿಯ ಒಂದು ಗುಣ ಗೊತ್ತು ಅವಳಿಗೆ. ಹೀಗೆ ಯಾಕಂದ್ರೆ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅರೆ ಬರೆ ಅವಳ ಒಂದು ಬಟ್ಟೆಗಳಿರುತ್ತೆ. ಅದಕ್ಕಾಗಿ ದುರ್ವಾಸ ಮುನಿಗಳು ನೋಡಿದ್ರೆ ಅವರು ಸಿಟ್ಟಿನವರು, ಬೇಡ ಅಂತ ಹೇಳಿ ಅವಳೇನ್ ಮಾಡ್ತಾಳೆ, 5 ಕಮಲಗಳ ರೂಪವನ್ನ ತಾಳ್ತಾಳೆ. ಅಪ್ಸರಿಯರಿಗೆ ಇದೆಲ್ಲ ಬರುತ್ತೆ, ತಮ್ಮ ಒಂದು ಅವತಾರ ಬೇರೆ ಮಾಡ್ಕೊಳ್ಬೇಕು ಅನ್ನೋದು ಎಲ್ಲ ಇರುತ್ತೆ ಅವರಿಗೆ, ಆ ಒಂದು ಸಿದ್ಧಿ ಇರುತ್ತೆ. ಸೊ ಹೀಗೆ 5 ಕಮಲಗಳ ರೂಪವನ್ನ ತಾಳ್ತಾಳೆ. ಆಮೇಲೆ ಹೀಗೆ 2 ತೋಳುಗಳು, 2 ತೋಳುಗಳು 2 ಕಮಲಗಳಾಗತ್ತೆ, 2 ಕೈಗಳು 2 ಕಮಲಗಳಾಗತ್ತೆ, ಮತ್ತೆ ಪೂರ್ಣ ದೇಹದ ಭಾಗ 1 ಕಮಲ ಆಗತ್ತೆ. ಹೀಗೆ 5 ಕಮಲದ ರೂಪವನ್ನ ಅವಳು ತಾಳ್ತಾಳೆ. ಯಾಕಂದ್ರೆ ಈ ಅರೆಬರೆ ಬೆತ್ತಲೆಯನ್ನ ನೋಡಿದಾಗ ದುರ್ವಾಸ ಮುನಿಗಳಿಗೆ ಸಿಟ್ಟು ಬರುತ್ತೆ ಅನ್ನೋದಕ್ಕೆ ಅವಳು ಕಮಲವಾಗಿ ತಾಳ್ತಾಳೆ. ಆದ್ರೆ ದುರ್ವಾಸ ಮುನಿಗಳು ಏನು, ಅವಳು ದಿವ್ಯ ದೃಷ್ಟಿಯನ್ನ ಹೊಂದಿರುವಂತವ್ರು ಅವರು ದುರ್ವಾಸ ಮುನಿಗಳು. ಈ ಕಮಲವನ್ನ ನೋಡಿ ಅವ್ರಿಗೆ ಗೊತ್ತಾಗ್ಬಿಡ್ತು, ಸೊ ಇವಳು ನಾನು ಬಂದಿರೋದ್ರಿಂದ ಇವಳು ವೇಷವನ್ನ ಧರಿಸ್ಕೊಂಡಿದ್ದಾಳೆ ಅಂತ ಅವ್ರಿಗೆ ಮತ್ತೆ ಆ ಮುನಿಯ ಕಣ್ಣಿನಿಂದ ಬೆಂಕಿ ಹೊರಹೊಮ್ಮತ್ತೆ ದುರ್ವಾಸ ಮುನಿಗಳಿಂದ. ಆವಾಗ ದುರ್ವಾಸ ಮುನಿಗಳು ಹೇಳ್ತಾರೆ, ಸೊ ನೀನು ನನ್ನ ನೋಡಿದ ತಕ್ಷಣ ಇಂಥ ಒಂದು ಪಾಪ ಎಸಗಿದೀಯಾ ಅಂತ ಹೇಳಿ ನೀನು 100 ವರ್ಷಗಳವರೆಗೆ ಇದೇ ರೂಪದಲ್ಲಿ ಇರುವಂತ ಶಾಪ ಮಾಡ್ತಾರೆ ಅವಳಿಗೆ. ಯಾವ ಶಾಪ? 5 ಕಮಲಗಳ ರೂಪ ಇರುವಂತೆ ಶಾಪವನ್ನ ಕೊಡ್ತಾರೆ. ಹೀಗೆ ಶಾಪವನ್ನ ಕೊಟ್ಟು ಅವರು ಹೋಗ್ತಾರೆ. ಹೀಗೆ 100 ವರ್ಷ ಕಳಿತಾ ಹೀಗೆ ಶಪಿಸಿದ ಈ ಒಂದು ಕಮಲ ಮತ್ತೆ ಈಗ ರೂಪವನ್ನ ತಾಳಿದಾಳೆ. ಅಪ್ಸರೆಯ ರೂಪ ವಾಪಸ್ ಬಂತು. ಈ ಅಪ್ಸರೆಯ ರೂಪ ವಾಪಸ್ ಬಂದು ಈಗ ಆ ಕಥೆಯನ್ನ ಆ ಒಂದು ಹಂಸ, ಈ ಕಮಲದ ಮೇಲೆ ಹಾರಿ ಹೋದಂತಹ ಒಂದು ಹಂಸ ಏನು ಆಕಾಶದಿಂದ ಕೆಳಗೆ ಕಪ್ಪಾಗಿ ಬೀಳುತ್ತೋ ಅದಕ್ಕೆ ಕತೆ ಹೇಳ್ತಾ ಇದ್ದಾಳೆ. ಹೀಗೆ ವಾಪಸ್ ಬರ್ತಾಳೆ. ಹೀಗೆ ನಾನು ದುರ್ವಾಸ ಮುನಿಗಳ ಒಂದು ಶಾಪದಿಂದ ಗ್ರಸ್ತಳಾಗಿದ್ದೆ, ಹಾಗಾಗಿ ನನಗೆ ಇವತ್ತಿಗೆ 100 ವರ್ಷಗಳಾಯ್ತು. ಅವರು 100 ವರ್ಷಗಳವರೆಗೆ ನೀನು ಕಮಲವಾಗೇ ಇರುವಂತ ಶಾಪ ಕೊಟ್ಟಿದ್ರು. ನನ್ನ ಮೇಲೆ ಯಾರೇ ಹೋದ್ರು ಕೂಡ ಅವರು ಕಪ್ಪ ಬಣ್ಣವನ್ನ ಪಡಿತಾರೆ ಅನ್ನೋದನ್ನು ಕೂಡ ಅವರು ಶಾಪವನ್ನ ಇಟ್ಟಿದ್ರು. ಹಾಗೆ ಇವತ್ತಿಗೆ 100 ವರ್ಷ ಮುಗೀತು, ನನ್ಗೆ ಈಗ ಮೋಕ್ಷ ಸಿಕ್ತು, ಮತ್ತೆ ನಾನು ಈಗ ಹೋಗ್ತೇನೆ. ಹಾಗೆ ನಾನು ಈ ಒಂದು 10ನೇ ಅಧ್ಯಾಯವನ್ನ ಕೇಳಿರೋದ್ರಿಂದಾನೇ ನಾನು ಅಪ್ಸರೆಯಾಗಿ ಹುಟ್ಟಿದೆ. ಅದಕ್ಕಾಗಿ ನೀನು ಕೂಡ ಈಗ ನನ್ನ ಮೇಲೆ ನೀನು ಹಾರಿ ಹೋಗಿರೋದ್ರಿಂದ ಕಪ್ಪು ಬಣ್ಣವನ್ನ ತಾಳಿ ಈ ಕಪ್ಪು ಹಂಸ ಆಗಿದೆಯಾ, ನಿನಗೂ ಕೂಡ ನಾನು ಈ ಅಧ್ಯಾಯವನ್ನ ವಿವರಿಸ್ತೀನಿ ಕೇಳು ಅಂತ ಹೇಳಿ ಬಹಳ ಚೆನ್ನಾಗಿ ಅವಳು 10ನೇ ಅಧ್ಯಾಯವನ್ನ 10ನೇ ಅಧ್ಯಾಯದ ಶ್ಲೋಕಗಳನ್ನ ಆ ಒಂದು ಕಪ್ಪು ಹಂಸದ ಮುಂದೆ ಪಠಿಸ್ತಾಳೆ. ಪಠಿಸಿ ಮಾಯವಾಗಿ ಹೋಗ್ತಾಳೆ. ಈ ಮಾಯವಾಗಿ ಹೋದ್ಮೇಲೆ ಇಲ್ಲಿ ಇರುವಂತಹ ಕಪ್ಪು ಹಂಸ ಆ ಮಾಯವಾಗಿ ಹೋಗೋಕ್ಕಿಂತ ಮುಂಚೆ ಅಪ್ಸರೆ ಒಂದು ಕಮಲದ ಹೂ ಕೊಡ್ತಾಳೆ ಆ ಒಂದು ಹಂಸಕ್ಕೆ, ಕಪ್ಪು ಹಂಸಕ್ಕೆ. ಆ ಕಮಲದ ಹೂವನ್ನ ತಗೊಂಡು ಆ ಹಂಸ ಶಿವನ ಕಡೆ ಹೋಗುತ್ತೆ. ಅದೇ ನಾನ್ ಹೇಳ್ದೆ ಅಲ್ಲ, ಈ ಪುನ್ನಾಂಗ ಅನ್ನುವಂತ ಪರ್ವತದಲ್ಲಿ ಕುಳಿತಾಗ ಜೋರಾಗಿ ಗಾಳಿ ಬೀಸ್ತು, ಅಲ್ಲಿ ಒಂದು ಹಕ್ಕಿ ಬಂದು ಶಿವನ ಪಾದ ಕಡೆಗೆ ಬಿತ್ತು ಅಂತ. ಇದೇ ಅದು ಹಕ್ಕಿ. ಒಂದು ಕಮಲದ ಹೂ ಕೊಟ್ಟು ಅಂತ ಹೇಳಿದಲ್ಲ, ಇದೆ. ಶಿವ ಹೇಳ್ತಾನೆ ಈ ಒಂದು ಹಕ್ಕಿ ಆ ಅಪ್ಸರೆ ಕೊಟ್ಟಂತ, ಆವಾಗ ಹೇಳತ್ತೆ ಈ ಹಕ್ಕಿ, ಈ ಅಪ್ಸರೆ ಕೊಟ್ಟಂತ ಒಂದು ಕಮಲದ ಹೂವನ್ನೇ ನಾನು ನಿಮ್ಗೆ ಈಗ
ಕೊಡ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿ ಪ್ರಾಣ ಬಿಟ್ಟು ಹೋಗ್ಬಿಡುತ್ತೆ ಆ ಹಂಸ. ಆ ಕಪ್ಪು ಹಂಸ ಪ್ರಾಣ ಬಿಟ್ಟು ಹೋಗುತ್ತೆ. ಆ ಕಪ್ಪು ಹಂಸ ಪ್ರಾಣ ಬಿಟ್ಟ ಮೇಲೆ ಅದು ಮತ್ತೆ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತೆ, ಇದೇ ಈ ಧೀರ ಬುದ್ಧಿಯಾಗಿ ಹುಟ್ಟುತ್ತಾನೆ. ಹೇಗೆ ಧೀರ ಬುದ್ಧಿಯಾಗಿ ಬ್ರಾಹ್ಮಣರಲ್ಲಿ ಹುಟ್ಟುತ್ತಾನೆ ಅಂತಂದ್ರೆ, ಯಾಕೆ ಇಷ್ಟೊಂದು ಒಳ್ಳೆಯ ಗುಣಗಳನ್ನ ಅವನ್ ಪಡ್ಕೊಳ್ತಾನೆ ಅಂತಂದ್ರೆ ಇದಕ್ ಕಾರಣ ಆ ಅಪ್ಸರೆ 10ನೇ ಅಧ್ಯಾಯವನ್ನ ಅವನ ಮುಂದೆ ಪಠಿಸಿದ್ಲು, ಅಂದ್ರೆ ಆ ಹಂಸದ ಮುಂದೆ ಪಠಿಸಿದ್ಲು. ಆ 10ನೇ ಅಧ್ಯಾಯವನ್ನ ಕೇಳ್ಕೊಂತು. ಮತ್ತೆ ಇನ್ನೊಂದು ಅದು ಒಂದು ಬ್ರಹ್ಮನ್ ಹಂಸ ಆಗಿತ್ತು. ಮತ್ತೆ ಯಾವಾಗ ಧೀರ ಬುದ್ಧಿಯಾಗಿ ಅವನು ಬ್ರಾಹ್ಮಣನಾಗಿ ಹುಟ್ಟಿದ್ನೋ ಆವಾಗ ಅದೇ ಒಂದು ಹಿಂದಿನ ಜನ್ಮದಿಂದ ಮತ್ತೆ ಹುಟ್ಟುತ್ತಾನೆ ಅವನು ಈ ಭಗವದ್ ಭಕ್ತನಾಗಿದ್ದ. ಅದಕ್ಕೋಸ್ಕರ ನನಗೆ ಅವನು ಅಷ್ಟು ಪ್ರಿಯ ಅಂತ ಶಿವ ಹೇಳ್ತಾನೆ. ಅದಕ್ಕಾಗಿ ನಾನು ಯಾವಾಗ್ಲೂ ಅವನ ಅಷ್ಟು ಕಾಳಜಿಯನ್ನ ಮಾಡ್ತೀನಿ ಅನ್ನೋದು. ಹಾಗಾಗಿ ಇದನ್ನ ನಿನಗೆ ಹೇಳಿದಕ್ಕೆ ಕಾರಣ ಏನು ಅಂತಂದ್ರೆ, ನೀನೂ ಕೂಡ ಅಂದ್ರೆ ಆ ಭೃಂಗಿರಿದ್ದಿಗೆ ಹೇಳ್ತಾ ಇದ್ದಾರೆ, ನೀನೂ ಕೂಡ 10ನೇ ಅಧ್ಯಾಯದ ಶ್ಲೋಕಗಳ ಪಠನೆಯನ್ನ ಮಾಡು. ನೀನೂ ಕೂಡ ಇದರ ಕಥೆಯನ್ನ ಕೇಳಿದೀಯಾ ಭೃಂಗಿರಿದ್ದಿ ಅಂತ ಹೇಳ್ತಾನೆ. ನೀನೂ ಕೂಡ ಇದರ ಪಾಪ ನಿನಗೆ ಸಕಲ ಪ್ರಯೋಜನಗಳು ಆಗತ್ತೆ. ಮತ್ತೆ ಜೊತೆಗೆ ಪಾರ್ವತಿಗೂ ಹೇಳ್ತಾನೆ ಶಿವ, ಈ ತರ ನನ್ನ ಭಕ್ತರು ಅಂದ್ರೆ ಕೃಷ್ಣನ ಭಕ್ತರು ಈ ಭಗವದ್ಗೀತೆ 10ನೇ ಅಧ್ಯಾಯವನ್ನ 10ನೇ ಅಧ್ಯಾಯದ ಶ್ಲೋಕಗಳನ್ನ ಪಠಿಸಿ ವಿಮೋಚನೆಯನ್ನ ಪಡೆದಿದ್ದಾರೆ ಅಂತ ಹೇಳಿ ಇದರ ಮಹಿಮೆಯನ್ನ ಹೇಳ್ತಾರೆ. ಸೊ ಈ ಮಹಿಮೆ, ಈ ಬ್ರಹ್ಮ ಹತ್ಯೆ ಅಂತ ಏನ್ ಹೇಳ್ತೇವೆ, ಇದನ್ನು ಕೂಡ ಇದರ ಒಂದು ಪಾಪ ಇದ್ರೂ ಕೂಡ ಇದರಿಂದನೂ ಕೂಡ ಮುಕ್ತಿಯನ್ನ ಪಡಿತಾರೆ. ಈ ಒಂದು ಭಗವದ್ಗೀತೆಯ 10ನೇ ಅಧ್ಯಾಯವನ್ನ ಕೇಳೋದ್ರಿಂದ, ಇದು ಶ್ರವಣದಿಂದ ಅಥವಾ ಪಠಿಸೋದ್ರಿಂದ ಇಷ್ಟು ಎಲ್ಲ ಹಿಂದಿನ ಜನ್ಮದ ಪಾಪಗಳ ವಿಮೋಚನೆ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಯಾಕೆ ನಮ್ಗೆ ಇವೆಲ್ಲ ಪಾಪ ವಿಮೋಚನೆಗಳೇ ಬೇಕು ಅಂತಂದ್ರೆ, ನಮ್ಮ ಮನಸ್ಸು ಶುದ್ಧಿ ಆಗ್ಬೇಕು. ಎಲ್ಲ ನಾವು ಕೇಳ್ತೇವೆ ಪಾಪ ಹೋಗ್ಬೇಕು ಅಂತ ಹೇಳಿ. ಯಾಕೆ? ಪಾಪ ಹೋದ್ರೇನೆ ನಮ್ಮ ಮನಸ್ಸು ಶುದ್ಧಿಯಾಗಿ ಭಕ್ತಿಯಲ್ಲಿ ದೃಢವಾಗಿ ನಿಲ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಮನಸ್ಸು ನಿಲ್ಲೋದಿಲ್ಲ, ಚಂಚಲವಾದದ್ದು. ಪ್ರತಿ ಕ್ಷಣ ನಾವು ಭ್ರಮೆಯಲ್ಲಿ ಬೀಳ್ತೇವೆ. ಯಾವಾಗ ಭ್ರಮೆ ಬಂದು ನಮ್ಮನ್ನ ಆವರಿಸುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇಂಥ ಪಠಣ ಶ್ರವಣ ಇಂಥ ಒಂದು ವ್ರತಗಳ ಆಚರಣೆಯನ್ನ ಮಾಡಬೇಕು. ಸೊ ಹೀಗೆ ಇದು ಒಂದು ಭಗವದ್ಗೀತೆಯ ಮಹಿಮೆಯನ್ನ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಸೊ ಈ ಅಧ್ಯಾಯದ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ನೋಡೋಣ, ಸ್ವಲ್ಪ ಓದೋಣ. ಅಧ್ಯಾಯ 10ರಲ್ಲಿ, ಈ ಅಧ್ಯಾಯ 10ಕ್ಕೆ ವಿಭೂತಿ ಯೋಗ ಅಂತ ಹೇಳ್ತಾರೆ. ವಿಭೂತಿ ಅಂದ್ರೆ ಐಶ್ವರ್ಯಗಳು, ಭಗವಂತನ ಐಶ್ವರ್ಯಗಳು ಅಂತ ಹೇಳ್ತೇವೆ, ವಿಭೂತಿಗಳು ಅಂತ ಹೇಳ್ತೇವೆ. ಇದರಲ್ಲಿ ಒಟ್ಟಾರೆ 42 ಶ್ಲೋಕಗಳಿದೆ. ಈ 42 ಶ್ಲೋಕಗಳಲ್ಲಿ ಭಗವಂತ ತನ್ನ ಅನಂತವಾದಂತಹ ಮಹಿಮೆ ಮತ್ತು ಐಶ್ವರ್ಯಗಳನ್ನ ವಿವರಿಸುವುದರ ಮೂಲಕ ಮತ್ತಷ್ಟು ಭಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ನೋಡ್ತಾ ಇದ್ದಾನೆ. ಅಂದ್ರೆ ನನ್ನನ್ನ ಇನ್ನಷ್ಟು ನೀನ್ ತಿಳ್ಕೊಂಡ್ರೆ ಭಕ್ತಿ ಇನ್ನೂ ಕೂಡ ಹೆಚ್ಚಾಗತ್ತೆ ಅನ್ನೋದನ್ನ, ಅರ್ಜುನನಿಗೆ ತನ್ನ ಮಹಿಮೆಯನ್ನ ಧ್ಯಾನಿಸಲು ಅನುಕೂಲವಾಗತ್ತೆ ಅನ್ನೋಕ್ಕೋಸ್ಕರ ಮುಂದುವರಿಸಿ ಇನ್ನೊಂದು ದೈವಿ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಸೊ ಇನ್ನೊಂದು ಈಶ್ವರ ಜ್ಞಾನ ಸಾಕ್ಷಾತ್ಕಾರವನ್ನ ಕೊಡ್ತಾ ಇದ್ದಾನೆ ಈ ಒಂದು ಅಧ್ಯಾಯದಲ್ಲಿ. ಸೊ ಇದರ ಕುರಿತಾಗಿ ನಾವು ಸೋಮವಾರದ ದಿನ ನೋಡೋಣ. ಇನ್ನೊಂದು ವಿಷಯ ನಾನು ಹೇಳ್ಬೇಕು, ನಾಳೆಗೆ ರಾಧಾಷ್ಟಮಿ ಇದೆ. ನೂನ್ವರೆಗೂ ಅಂದ್ರೆ 12 ಗಂಟೆವರೆಗೂ ಕೂಡ ನೀವು ಮಾಡೋದಾದ್ರೆ ವ್ರತದ ಆಚರಣೆ ಮಾಡಬಹುದು. ಅಂದ್ರೆ ಉಪವಾಸವನ್ನ ನೀವು ಪಾಲಿಸಬಹುದು. ಉಪವಾಸ ಪಾಲಿಸೋದು ಯಾಕೆ? ಕಾರಣ ಇದೆ, ನಮ್ಮ ಪಾಪಗಳು ಕಡಿಮೆ ಆಗ್ಬೇಕು. ಕಡಿಮೆ ಆದ್ರೇನೆ ನಮ್ಗೆ ಈ ಒಂದು ಮನಸ್ಸು ಶುದ್ಧಿಯಾಗಿ ಭಕ್ತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಇವುಗಳ ಆಚರಣೆಯನ್ನ ಮಾಡೋದು. ಸೊ ಫುಲ್ ಡೇ ಇಲ್ಲ, ಆಫ್ಟರ್ನೂನ್ ವರ್ಗೂ ಇದೆ, ನೀವು ಮಾಡ್ಬೋದು. ತರಗತಿ ಮುಗಿದ ಮೇಲೆ ನಾನು ನಿನ್ನೆ ಕೇಳಿರುವಂತಹ ಕೃಪಾ ಕಟಾಕ್ಷ ರಾಧಾಷ್ಟಮಿ ಈ ರಾಧಿಕಾಷ್ಟಕವನ್ನು ಕೂಡ ಕಳಿಸ್ತೇನೆ. ಅದನ್ನ ನಾಳೆಗೆ ಪಠಣ ಮಾಡಿ. ನಾಳೆಗೆ ತರಗತಿ ಇರೋದಿಲ್ಲ. ಸೋಮವಾರದಿಂದ ನಾವು 10ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಸೊ ಯಾರಿಗೆಲ್ಲ ಇವತ್ತು ಓದ್ಲಿಕ್ಕೆ ಇಚ್ಛೆ ಇದೆಯೋ 10ನೇ ಅಧ್ಯಾಯದ ಪ್ರಾರಂಭ ಹ್ಯಾಂಡ್ ರೈಸ್ ಮಾಡಿ, ಸಮಯಕ್ಕೆ ಸರಿಯಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ.
ಭಗವದ್ಗೀತೆ 10ನೇ ಅಧ್ಯಾಯ ವಿಭೂತಿ ಯೋಗ. ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಓದಿ. ಏನಾದ್ರೂ ಈ ಕಥೆಯ ಮಹಿಮೆ ಕುರಿತು ಏನಾದ್ರೂ ಪ್ರಶ್ನೆ ಇದ್ರೆ ಎಂಡಿಗೆ ನಾವು ನೋಡೋಣ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹಾ. ಹರೇ ನಾ ಕೃಷ್ಣ. ಕೇಳಿಸ್ಲಾ ಮಾತಾಜಿ? ನಿಮ್ದು ಮನೆಯಲ್ಲಿ ಇದಿರುತ್ತಲ್ಲ ಇವತ್ತು? ಹಾ ಇಲ್ಲ ಮಾತಾಜಿ, ಈಗ 6 ಗಂಟೆವರೆಗೆ ಮಾಡ್ತೇನೆ ಮಾತಾಜಿ. ಹಾ, ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭಾವತಿ ನಾಡ್ಗೇರ್. ಹರೇ ಕೃಷ್ಣ ಮಾತಾಜಿ. ಅನ್ಮ್ಯೂಟ್ ಅಲ್ಲೇ ಇದ್ದೀರಾ ಮಾಡಿ. ಪ್ರಭಾವತಿ ನಾಡಗೇರ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರುಣಿಕಾ ಕೇರಿ ಮಾತಾಜಿ. ಈಗ ಹೇಳಿದೆ ಮಾತಾಜಿ, ಇನ್ನೊಂದ್ಸಾರಿ ಹೇಳ. ಶ್ರೀ ಇಲ್ಲ, ಇಲ್ಲ. ಭಗವಾನುವಾಚ. ಸಾರಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಶ್ಲೋಕನ ಮಾತಾಜಿ, ಶ್ಲೋಕನ ಶ್ಲೋಕ ಹೇಳಿ. ಅರ್ಥ ಅನ್ವ ಶ್ಲೋಕನ ಹೇಳ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಒಂದ್ ನೆನಪಿಟ್ಕೊಳ್ಳಿ, ಯಾವಾಗ್ಲೂ ಒಂದು ಶ್ಲೋಕನ ನಾವು 3 ಬಾರಿ ಹೇಳಿಸ್ತೇವೆ. ನಿಮ್ಗೆ ಗಮನ ಇರಬೇಕು. 1 ಸಲ 2 ಸಲ ಎಷ್ಟು ಸಲ ಹೇಳಿದಾರೋ ನೀವು ಗಮನ ಇಟ್ಕೊಂಡು ನೀವು ಅದೇ ತರ ಓದಿ. ಈಗ 3 ಸಲ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಅರ್ಥ ಅನುವಾದ ಓದಿ. ಅರ್ಥ ಅನುವಾದ ಆದ್ಮೇಲೆ ನೀವು ಭಾವಾರ್ಥ ಓದಿ. ಅದನ್ನ ಮತ್ತೆ ಮಾತಾಜಿ ಹೇಳ್ಬೇಕು ಅಂತ ಇಲ್ಲ. ಯಾಕಂದ್ರೆ ನೀವೆಲ್ರೂ ಮೊದ್ಲಿಂದ ಬಂದವ್ರೆ, ಮೊದ್ಲೇ ಇರೋರೆ, ನೀವ್ ಯಾರು ಹೊಸಬ್ರು ಇಲ್ಲ ಇಲ್ಲಿ. ಸೊ ಎಲ್ಲರಿಗೂ ಗೊತ್ತಿರೋದೆ. ಸೊ ಅದು ಪದೇ ಪದೇ ಮತ್ತೆ ರಿಪೀಟ್ ಮಾಡೋದು ಬೇಡ. ಹರೇ ಕೃಷ್ಣ. ಪ್ರಾರಂಭ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಶ್ರೀ ಮಾತಾಜಿ. ಭಗವಾನ್ ಉವಾಚ. ಶ್ರೀ ಭಗವಾನ್ ಉವಾಚ. ದೇವೋತ್ತಮ ಪರಮಪುರುಷನು ಹೇಳಿದನು. ಭೂಯ ಮತ್ತೆ ಏವ ಖಂಡಿತವಾಗಿಯೂ, ಮಹಾಬಾಹೋ ಮಹಾಬಾಹುವೆ, ಶೃಣು ಕೇಳು, ಮೇ ನನ್ನ ಪರಮಂ ಪರಮವಾದ ವಚಃ ಉಪದೇಶವನ್ನು, ಯತ್ ಯಾವುದನ್ನು, ತೇ ನಿನಗೆ, ಅಹಂ ನಾನು, ಪ್ರಿಯಮಾಣಾಯ ನನಗೆ ನೀನು ಪ್ರಿಯನೆಂದು ತಿಳಿದು, ವಕ್ಷ್ಯಾಮಿ ಹೇಳುತ್ತೇನೆ, ಹಿತಕಾಮ್ಯೆಯ ನಿನ್ನ ಹಿತಕ್ಕಾಗಿ. ದೇವೋತ್ತಮ ಪರಮಪುರುಷನು ಹೀಗೆ ಎಂದು ಹೇಳಿದನು. ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿದ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಮಾತಾಜಿ ಸ್ವಲ್ಪ ಮೇನೆ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಅಷ್ಟೇ, ಮುಗೀತು. Okay. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಲ ಮಾತಾಜಿ. ಓದಿ. ಓದಿ ಮಾತಾಜಿ. ಭಾವಾರ್ಥ. ಭಗವಾನ್ ಎನ್ನುವ ಶಬ್ದವನ್ನು ಪರಾಶಯ ಮುನಿಗಳು ಹೀಗೆ ವಿವರಿಸಿದ್ದಾರೆ. ಪೂರ್ಣ ಶಕ್ತಿ, ಪೂರ್ಣ ಕೀರ್ತಿ, ಐಶ್ವರ್ಯ, ಜ್ಞಾನ, ಸೌಂದರ್ಯ ಮತ್ತು ವೈರಾಗ್ಯ, ಈ 6 ಸಿರಿಗಳನ್ನು ಪೂರ್ಣವಾಗಿ ಹೊಂದಿರುವವನು ಭಗವಾನ್ ಅಥವಾ ದೇವೋತ್ತಮ ಪರಮಪುರುಷ. ಕೃಷ್ಣನು ಈ ಭೂಮಿಯ ಮೇಲಿದ್ದಾಗ ಈ 6 ಸಿರಿಗಳನ್ನು ಮೆರೆದನು. ಆದುದರಿಂದ ಪರಾಶಯ ಮುನಿಗಳಂತಹ ಶ್ರೇಷ್ಠ ಮುನಿಗಳು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಸ್ವೀಕರಿಸಿದ್ದಾರೆ. ಈಗ ಕೃಷ್ಣನು ಅರ್ಜುನನಿಗೆ ತನ್ನ ಸಿರಿಗಳು ಮತ್ತು ಕಾರ್ಯ ಇವುಗಳನ್ನು ಕುರಿತು ಹೆಚ್ಚು ರಹಸ್ಯ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ. ಹಿಂದೆಯೇ 7ನೇ ಅಧ್ಯಾಯದಿಂದ ಪ್ರಾರಂಭಿಸಿ ಪರಮಪ್ರಭುವು ತನ್ನ ವಿವಿಧ ಶಕ್ತಿಗಳನ್ನು, ಅವು ಹೇಗೆ ಕಾರ್ಯಪ್ರವೃತ್ತಿಯಾಗುತ್ತವೆ ಎನ್ನುವುದನ್ನು ವಿವರಿಸಿದ್ದಾನೆ. ಈಗ ಈ ಅಧ್ಯಾಯದಲ್ಲಿ ತನ್ನ ನಿರ್ದಿಷ್ಟ ಸಿರಿಗಳನ್ನು ಅರ್ಜುನನಿಗೆ ವಿವರಿಸುತ್ತಾನೆ. ಹಿಂದಿನ ಅಧ್ಯಯನದಲ್ಲಿ
ಆತನ ಭಕ್ತಿಯನ್ನು ಸ್ಥಿರವಾದ ನಂಬಿಕೆಯಲ್ಲಿ ನೆಲೆಗೊಳಿಸಲು ತನ್ನ ವಿವಿಧ ಶಕ್ತಿಗಳನ್ನು ವಿವರಿಸಿದ್ದಾನೆ. ಈ ಅಧ್ಯಯನದಲ್ಲಿ ಆತನು ಅರ್ಜುನನಿಗೆ ತನ್ನ ಅಭಿವ್ಯಕ್ತಿಗಳನ್ನು ವಿವಿಧ ಸಿರಿಗಳನ್ನು ಕುರಿತು ಮತ್ತೆ ಹೇಳುತ್ತಾನೆ. ಪರಮ ಪ್ರಭುವನ್ನು ಕುರಿತು ಕೇಳಿದಷ್ಟು ಮನುಷ್ಯನು ಭಕ್ತಿ ಸೇವೆಯಲ್ಲಿ ಸ್ಥಿರನಾಗುತ್ತಾನೆ. ಮನುಷ್ಯನು ಯಾವಾಗ ಮಾತಾಜಿ ಸ್ವಲ್ಪ ಇದೆ ಬಿಡಿ ಮಾತಾಜಿ, ಓದ್ಲಿ, ಸ್ವಲ್ಪ ಇದೆ. ಓದಿ. ಭಕ್ತಿ ಸೇವೆಯಲ್ಲಿ ಸ್ಥಿರನಾಗುತ್ತಾನೆ. ಮನುಷ್ಯನು ಯಾವಾಗಲೂ ಪ್ರಭುವಿನ ವಿಷಯವನ್ನು ಭಕ್ತರ ಸಹವಾಸದಲ್ಲಿ ಕೇಳಬೇಕು. ಅದು ಅವನ ಭಕ್ತಿ ಸೇವೆಯನ್ನು ಹೆಚ್ಚಿಸುತ್ತದೆ. ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರಲು ನಿಜವಾಗಿಯೂ ಕಾತರರಾಗಿರುವ ಮಧ್ಯೆ ಮಾತ್ರ ಪ್ರವಚನಗಳು ನಡೆಯಲು ಸಾಧ್ಯ. ಇತರರು ಇಂತಹ ಪ್ರವಚನಗಳಲ್ಲಿ ಭಾಗವಹಿಸಲಾರರು. ಅರ್ಜುನನು ತನಗೆ ತುಂಬಾ ಪ್ರಿಯನಾದ್ದರಿಂದ ಅವನ ಪ್ರಯೋಜನಕ್ಕಾಗಿ ಇಂತಹ ಪ್ರವಚನಗಳು ನಡೆಯುತ್ತವೆ ಎಂದು ಪ್ರಭು ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭಗವದ್ಗೀತೆ 10ನೇ ಅಧ್ಯಾಯದ 2ನೇ ಶ್ಲೋಕ. ನ ಮೇ ವಿಧು ಸುರಗಣಾಃ ಪ್ರಭವಂ ನಾಮ ಹರ್ಷಯಾಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನ ಮೇ ವಿಧು ಸುರಗಣಾಃ ಪ್ರಭವಂ ನಾಮ ಹರ್ಷಯಾಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಸುಮಂಗಲ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 2. ನ ಮೇ ವಿದು ಸುರಗಣ ಪ್ರಭವಂ ನಾಮ ಹರ್ಷಯಾಃ ಅಹಮಾದಿರ್ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಮೇ ವಿಧೋ ಸುರಗಣಾಃ ಪ್ರಭವಂ ನಾಮ ಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ನ ಮೇ ವಿದೋ ಸುರಗಣಃ ಪ್ರಭವಂ ನಾಮ ಹರ್ಷಯಾ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ. ಕೃಷ್ಣ ಮಾತಾಜಿ. ನ ಮೇ ವಿದು ಸುರಗಣಾಃ. ಹರೇ ಕೃಷ್ಣ. ಓಕೆ, ಅರ್ಥ ಇದು ಹೇಳ್ಬೇಕಾ ಮಾತಾಜಿ? ಅರ್ಥ ಓಕೆ ಮಾತಾಜಿ. ನ ಎಂದಿಗೂ ಇಲ್ಲ, ಮೇ ನನ್ನ, ವಿದುಹು ತಿಳಿಯುತ್ತಾರೆ, ಸುರಗಣ ದೇವತೆಗಳು, ಪ್ರಭವಂ ಮೂಲವನ್ನು, ಐಶ್ವರ್ಯವನ್ನು, ನ ಎಂದಿಗೂ ಇಲ್ಲ, ಮಹಾ ಮಹರ್ಷಿಗಳು, ಅಹಂ ನಾನು ಆಗಿದ್ದೇನೆ, ಆದಿ ಮೂಲವು, ಹಿ ಖಂಡಿತವಾಗಿಯೂ, ದೇವಾನಾಂ ದೇವತೆಗಳ, ಮಹರ್ಷಿಣಾಂ ಮಹರ್ಷಿಗಳ, ಚ ಕೂಡ, ಸರ್ವಶಃ ಎಲ್ಲ ವಿಧಗಳಲ್ಲಿ. ಅನುವಾದ: ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಭಾವಾರ್ಥ ಹೊತ್ತಿನಿ ಮಾತಾಜಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣನೇ ಪರಮಪ್ರಭು, ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ, ಅವನು ಎಲ್ಲಾ ಕಾರಣಗಳ ಕಾರಣನು. ಇಲ್ಲಿ ಸ್ವಯಂ ಪ್ರಭುವೇ ತಾನು ಎಲ್ಲಾ ದೇವತೆಗಳ ಮತ್ತು ಋಷಿಗಳ ಮೂಲನು ಎಂದು ಹೇಳಿದ್ದಾನೆ. ಅವರಿಗೆ ಅವನ ನಾಮವಾಗಲಿ ಅವನ ವ್ಯಕ್ತಿತ್ವವಾಗಲಿ ಅರ್ಥವಾಗುವುದಿಲ್ಲ. ಅವರಿಗೆ ಹೀಗಾದರೆ ಈ ಸಣ್ಣ ಲೋಕದಲ್ಲಿ ವಿದ್ವಾಂಸರು ಎನಿಸಿಕೊಳ್ಳುವವರ ಸ್ಥಿತಿ ಏನು? ಈ ಪರಮ ಪುರುಷನು ಸಾಮಾನ್ಯ ಮನುಷ್ಯನಂತೆ ಭೂಮಿಗೆ ಬಂದು ಇಂತಹ ಆಶ್ಚರ್ಯಕರ ಅಸಾಧಾರಣ ಕಾರ್ಯಗಳನ್ನು ಹೇಗೆ ನಡೆಸುತ್ತಾನೆ ಎಂದು ಯಾರಿಗೂ ತಿಳಿಯದು. ಆದುದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಅರ್ಹತೆ ಪಾಂಡಿತ್ಯವಲ್ಲ ಎಂದು ತಿಳಿದುಕೊಳ್ಳಬೇಕು. ದೇವತೆಗಳು ಮತ್ತು ಮಹರ್ಷಿಗಳೂ ಸಹ ತಮ್ಮ ಊಹಾತ್ಮಕ ಚಿಂತನೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ, ಆದರೆ ವಿಫಲರಾಗಿದ್ದಾರೆ. ಮಹಾನ್ ದೇವತೆಗಳೂ ಸಹ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಲ್ಲ ಎಂದು ಶ್ರೀಮದ್ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತಮ್ಮ
ಅಪರಿಪೂರ್ಣ ಇಂದ್ರಿಯಗಳು ಎಷ್ಟು ದೂರ ಓಡಬಲ್ಲವೋ ಅಷ್ಟು ಊಹಿಸಿ ಅವರು ನಿರಾಕಾರದ ವಿರುದ್ಧ ನಿರ್ಣಯಕ್ಕೆ ಬರಬಹುದು, ಅಥವಾ ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಪ್ರಕಟವಾಗದ ಏನೋ ಒಂದನ್ನು ಕಲ್ಪಿಸಿಕೊಳ್ಳಬಹುದು, ಇಲ್ಲವೇ ಅವರು ಊಹಾತ್ಮಕ ಚಿಂತನೆಯಿಂದ ಏನನ್ನೋ ಕಲ್ಪಿಸಿಕೊಳ್ಳಬಹುದು. ಆದರೆ ಇಂತಹ ದೊಡ್ಡ ಊಹಾಪೋಹಗಳಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಯಾರಿಗಾದ್ರೂ ಹರೇ ಕೃಷ್ಣ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಜಯಮೂರ್ತಿ ಮಾತಾಜಿ ಹರೇ ಕೃಷ್ಣ. ಮತ್ತೆ ಸ್ಕ್ರಾಲ್ ಮಾಡ್ಬೇಕು ಮಾತಾಜಿ. ಮಾಡಿದೀನಿ ನೋಡಿ, ಯಾರಿಗಾದ್ರೂ ಹೈಲೈಟ್ ಇದೆ ಕಾಣಿಸ್ತಾ ಇಲ್ವಾ? ಹಾ ಗೊತ್ತಾಯ್ತು. ಯಾರಿಗಾದರೂ ಪರಿಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ದೇವೋತ್ತಮ ಪರಮಪುರುಷನಾಗಿ ನಾನು ಇಲ್ಲಿದ್ದೇನೆ, ನಾನೇ ಪರಮಪುರುಷನು ಎಂದು ಇಲ್ಲಿ ಪ್ರಭು ಪರೋಕ್ಷವಾಗಿ ಹೇಳುತ್ತಾನೆ. ಇದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಯಾಗಿ ಇರುವ ಊಹಾತೀತ ಪ್ರಭುವನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಪ್ರಭುವು ಇದ್ದಾನೆ. ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಅವನು ಹಾಡುವ ಮಾತುಗಳನ್ನು ಅಧ್ಯಯನ ಮಾಡಿದರೆ ಸಾಕು. ನಿತ್ಯನೂ ಜ್ಞಾನಾನಂದ ಪೂರ್ಣನೂ ಆದ ಕೃಷ್ಣನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು. ಆದರೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮನುಷ್ಯನು ದೇವೋತ್ತಮ ಪುರುಷನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಬಹು ಮಂದಿಗೆ ಅವನ ವಾಸ್ತವಿಕ ಸ್ಥಿತಿಯಲ್ಲಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ತನ್ನ ನಿಷ್ಕಾರಣ ಕರುಣೆಯಿಂದಾಗಿ ಆತನು ಹೀಗೆ ಊಹೆಗಳನ್ನು ಮಾಡುವವರಿಗೆ ಕೃಪೆ ಮಾಡಲು ಇಳಿದು ಬರುತ್ತಾನೆ. ಪರಮಪ್ರಭುವಿನ ಕಾರ್ಯಗಳು ಅಸಾಧಾರಣವಾದವು. ಆದರೂ ಐಹಿಕ ಶಕ್ತಿಯ ಕಲ್ಮಶ ಸಂಪರ್ಕದಿಂದಾಗಿ ಊಹಾಪೋಹ ಮಾಡುವವರು ನಿರಾಕಾರ ಬ್ರಹ್ಮನೇ ಪರಮನು ಎಂದು ಯೋಚಿಸುತ್ತಾರೆ. ಪರಮಪ್ರಭುವಿಗೆ ಸಂಪೂರ್ಣವಾಗಿ ಶರಣಾಗತರಾದ ಭಕ್ತರು ಮಾತ್ರ ಪರಮಪುರುಷನ ಕೃಪೆಯಿಂದ ಅವನು ಕೃಷ್ಣ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಪ್ರಭುವಿನ ಭಕ್ತರು ದೇವರು ನಿರಾಕಾರ ಬ್ರಹ್ಮ ಎನ್ನುವ ಪರಿಕಲ್ಪನೆಯನ್ನೇ ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಅವರು ಶ್ರದ್ಧಾಭಕ್ತಿಗಳು ಅವರು ಕೂಡಲೇ ಪರಮ ಪ್ರಭುವಿಗೆ ಶರಣಾಗತರಾಗುವಂತೆ ಮಾಡುತ್ತವೆ. ಕೃಷ್ಣನ ನಿಷ್ಕಾರಣ ದಯೆಯಿಂದಾಗಿ ಅವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಬೇರೆ ಯಾರೂ ಆತನನ್ನು ಅರಿಯಲಾರರು. ಮಹರ್ಷಿಗಳು ಸಹ ಇದನ್ನು ಒಪ್ಪುತ್ತಾರೆ. ಆತ್ಮ ಯಾವುದು, ಪರಮ ಯಾವುದು, ನಾವು ಪೂಜಿಸಬೇಕಾದುದು ಆತನನ್ನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಇನ್ನೊಂದು 10 minutes ಆಗತ್ತೆ. ಇದೊಂದು ಓದೋಣ, ಮೂರನೇದ್ದು. ಎಲ್ಲರೂ ಒಂದು 10 ನಿಮಿಷದವರೆಗೆ ಕೋಆಪರೇಟ್ ಮಾಡಿ. ಶ್ಲೋಕ 3. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಂ ಮಹೇಶ್ವರಂ ಅಸಮೂಢ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮೂಢ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಿಗೆ ಓದಲಿಕ್ಕೆ ಆಗೋದಿಲ್ವೋ ಅವರು ಅರ್ಥ ಅನುವಾದ ನೋಡಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮೂಢ ಸಮರ್ಥೇಷು ಸರ್ವ ಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸರಿಯಾಗಿ ಹೇಳಿದ್ರಿ. ಹರೇ ಕೃಷ್ಣ. ವಾಸಂತಿ ಮಾತಾಜಿ. ಹರೇ ಕೃಷ್ಣ. ಯಾ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮೂಢಃ ಸಮರ್ಥೇಷು ಪಾಪ ಸರ್ವ ಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಗೌರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಥ ಅನುವಾದ ಮ್ಯೂಟ್ ಮಾಡ್ಕೊಂಡಿದ್ರಿ ನೀವು. ಇಲ್ಲ, ನನ್ ಕೈಯಿಂದೇನೆ ಆಯ್ತು ಮಾತಾಜಿ. ಹರೇ ಕೃಷ್ಣ. ಗೌರಮ್ಮ. ಅರ್ಥ ಅನುವಾದ ಓದಿ. ಹರೇ ಯಾರು ನನ್ನನ್ನು
ಜನ್ಮರಹಿತನು, ಅನಾದಿ ಆದಿ ಮಾತಾಜಿ ಇಲ್ಲದವನು, ಚ ನಿಮ್ದು ಕೂಡ ಎತ್ತಿ ತಿಳಿಯುತ್ತಾನು, ಲೋಕಗಳ ಮಹಾ ಈಶ್ವರಂ ಪರಮ ಪ್ರಭುವಾದ ಅಸಮ್ಮೂಢ ವಸ್ತ್ರಿ. ಕೇಳಿಸ್ತಿಲ್ಲ ಮಾತಾಜಿ? ಹೇಳಿ ಕೇಳಿಸ್ತಿಲ್ಲ ಮಾತಾಜಿ? ಈಗ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಸ್ಟೇಬಲ್ ಇರೋ ಜಾಗದಲ್ಲಿ ನಿಲ್ಲಿ, ನೆಟ್ವರ್ಕ್ ಸ್ಟೇಬಲ್ ಇರೋ ಜಾಗದಲ್ಲಿ ನಿಂತು ಹೇಳಿ. ಈಗ ಸಿಕ್ತ. ಅಸಮ್ಮೂಢ ಭ್ರಾಂತನಾಗದೆ, ಸ ಅವನು, ಮರ್ತೇಶು ಮರಣಕ್ಕೆ ಒಳಪಟ್ಟವರಲ್ಲಿ, ಸರ್ವ ಪಾಪ್ಯ ಸಮಸ್ತ ಪಾಪಗಳಿಂದ ಪ್ರಮುಚ್ಯತೆ ಬಿಡುಗಡೆ ಪಡೆಯುತ್ತಾನೆ. ಅನುವಾದ: ಯಾರು ನನ್ನನ್ನ ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಆಶಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 7ನೆಯ ಅಧ್ಯಾಯದಲ್ಲಿ ಹೇಳಿರುವಂತೆ ಒಂದೊಂದು ಪ್ಯಾರಾಗ್ರಾಫ್ ಇದೆ ನೋಡಿ, ಒಂದೊಂದು ಪ್ಯಾರಾಗ್ರಾಫ್ ಒಬ್ಬೊಬ್ರು ಓದಿ. ಆಯ್ತು ಮಾತಾಜಿ. 7ನೆಯ ಅಧ್ಯಾಯದಲ್ಲಿ ಹೇಳಿರುವಂತೆ 7.3 ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ತಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಏರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರು ಸಾಮಾನ್ಯ ಮನುಷ್ಯರಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ತಿಳುವಳಿಕೆ ಇಲ್ಲದೆ ಲಕ್ಷಾಂತರ ಮಂದಿಗಿಂತ ಅವರು ಶ್ರೇಷ್ಠರು. ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಪ್ರಯತ್ನಿಸುತ್ತಿರುವವರಲ್ಲಿ ಕೃಷ್ಣನು ದೇವೋತ್ತಮ ಪರಮ ಪುರುಷ, ಎಲ್ಲದರ ಒಡೆಯ, ಅವನಿಗೆ ಹುಟ್ಟಿಲ್ಲ ಎನ್ನುವ ತಿಳುವಳಿಕೆಯನ್ನು ಪಡೆಯುವವನೇ ಅತ್ಯಂತ ಯಶಸ್ವಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು. ಈ ಹಂತದಲ್ಲಿ ಮಾತ್ರ ಕೃಷ್ಣನ ಪರಮ ಸ್ಥಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ಎಲ್ಲಾ ಪಾಪ ಪ್ರಕ್ರಿಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಇಲ್ಲಿ ಪ್ರಭುವನ್ನು ಅಜ ಎಂದು ಕರೆಕ್ಟ್ ಬರಲಿಲ್ಲ, ಸರಿ ಮಾಡ್ತೀನಿ ಮಾತಾಜಿ. ಇಲ್ಲಿ ಪ್ರಭುವನ್ನು ಅಜ ಎಂದು ವರ್ಣಿಸಿದೆ. ಹೀಗೆಂದರೆ ಹುಟ್ಟು ಇಲ್ಲದವನು, ಆದರೆ ಅವನು ಅಜ ಎಂದು 2ನೆಯ ಅಧ್ಯಾಯದಲ್ಲಿ ವರ್ಣಿಸಿದ ಜೀವಿಗಳಿಗಿಂತ ಭಿನ್ನನು. ಐಹಿಕ ಮೋಹದಿಂದಾಗಿ ಹುಟ್ಟಿ ಸಾಯುತ್ತಿರುವ ಜೀವಿಗಳಿಗಿಂತ ಪ್ರಭುವು ಬೇರೆಯಾದವನು. ಬದ್ಧ ಆತ್ಮರು ತಮ್ಮ ದೇಹಗಳನ್ನು ಬದಲಾಯಿಸುತ್ತಿರುತ್ತಾರೆ, ಆದರೆ ಅವನ ದೇಹವು ಬದಲಾಗುವಂತಿಲ್ಲ. ಈ ಐಹಿಕ ಲೋಕಕ್ಕೆ ಬಂದಾಗಲೂ ಅವನು ಹುಟ್ಟು ಇಲ್ಲದವನಾಗಿಯೇ ಬರುತ್ತಾನೆ. ಆದುದರಿಂದ ತನ್ನ ಅಂತರಂಗ ಶಕ್ತಿಯಿಂದ ಪ್ರಭುವು ಕೆಳಮಟ್ಟದ ಐಹಿಕ ಶಕ್ತಿಯ ಅಧೀನನಲ್ಲ. ಅವನು ಯಾವಾಗಲೂ ಮೇಲಿನ ಶಕ್ತಿಯಲ್ಲಿಯೇ ಇರುತ್ತಾನೆ ಎಂದು 4ನೇ ಅಧ್ಯಾಯದಲ್ಲಿ ಹೇಳಿದೆ. ಮುಂದೆ ಓದ್ಬೋದ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕದಲ್ಲಿ ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಈ ಶ್ಲೋಕದಲ್ಲಿ ವೇತ್ತಿ ಪ್ರಿಂಟ್ ಬಂದ್ಬಿಟ್ಟಿದೆ ಝೂಮ್ದು. ವೇತ್ತಿ ಲೋಕ ಮಹೇಶ್ವರಂ ಎನ್ನುವ ಮಾತುಗಳು ಪ್ರಭು ಕೃಷ್ಣನು ವಿಶ್ವದ ಗ್ರಹ ವ್ಯೂಹಗಳ ಪರಮ ಒಡೆಯ ಎನ್ನುವುದನ್ನು ಸೂಚಿಸುತ್ತವೆ. ಆತನು ಸೃಷ್ಟಿಗೆ ಮೊದಲೇ ಇದ್ದವನು, ಸೃಷ್ಟಿಯಿಂದ ಬೇರೆಯಾದವನು. ಎಲ್ಲ ದೇವತೆಗಳು ಈ ಐಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದವರು, ಆದರೆ ಕೃಷ್ಣನು ಸೃಷ್ಟಿಯಾಗಲಿಲ್ಲ ಎಂದು ಹೇಳಿದೆ. ಆದುದರಿಂದ ಕೃಷ್ಣನು ಬ್ರಹ್ಮ ಮತ್ತು ಶಿವನಂತಹ ಮಹಾನ್ ದೇವತೆಗಳಿಗಿಂತ ಭಿನ್ನನಾದವನು. ಆತನು ಬ್ರಹ್ಮನ, ಶಿವನ ಮತ್ತು ಇತರ ದೇವತೆಗಳ ಸೃಷ್ಟಿಕರ್ತನಾದ್ದರಿಂದ ಎಲ್ಲ ಲೋಕಗಳಲ್ಲಿ ಪರಮ ಪುರುಷನು. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೀಗೆ ಸ್ವಲ್ಪ ಜೂಮ್ ಬಂದ್ಬಿಟ್ಟಿದೆ ಮಾತಾಜಿ. ಅಲ್ಲಿ ಸೃಷ್ಟಿಯಾದ ಎಲ್ಲ ಇದೆ, ನಾನು ಇದು ಮಾಡಿಲ್ಲ. ಝೂಮ್ ಅಲ್ಲಿ ಕೆಳಗ್ ಮಾಡ್ಲಾ? ನೋಡಿ, ಈಗ ಕಾಣಿಸ್ತಾ ಇದೆಯಾ? ಎಲ್ಲದರಿಂದ ಭಿನ್ನನು. ಹೀಗೆ ಅವನನ್ನು ಅರಿತವನು ಕೂಡಲೇ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಪರಮಪ್ರಭುವಿನ ಜ್ಞಾನವನ್ನು ಪಡೆಯಲು ಮನುಷ್ಯನು ಎಲ್ಲಾ ಪಾಪಗಳಿಂದ ಮುಕ್ತನಾಗಬೇಕು. ಭಗವದ್ಗೀತೆ ಹೇಳಿದಂತೆ ಭಕ್ತಿ ಸೇವೆಯಿಂದ ಮಾತ್ರ ಅವನನ್ನು ತಿಳಿಯಲು ಸಾಧ್ಯ. ಬೇರಾವ ಮಾರ್ಗವೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸವಿತಾ ಶೆಟ್ಟಿ ಮಾತಾಜಿ.
ಹರೇ ಕೃಷ್ಣ. ಸವಿತಾ ಶೆಟ್ಟಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣನನ್ನು ಮನುಷ್ಯನೆಂದು ಭಾವಿಸಿ ಅವನನ್ನು ಅರಿಯಲು ಪ್ರಯತ್ನಿಸಬಾರದು. ಆಗಲೇ ಹೇಳಿದಂತೆ ಮೂಢನಾದವನು ಮಾತ್ರ ಅವನೊಬ್ಬ ಮನುಷ್ಯ ಎಂದು ಯೋಚಿಸುತ್ತಾನೆ. ಇದನ್ನು ಇಲ್ಲಿ ಬೇರೊಂದು ರೀತಿಯಲ್ಲಿ ಹೇಳಿದೆ. ಮೂಢನಲ್ಲದವನು ಭಗವಂತನ ಸಹಜ ಸ್ವರೂಪವನ್ನು ಅರಿಯುವಷ್ಟು ಬುದ್ಧಿವಂತನಾದವನು ಯಾವಾಗಲೂ ಪಾಪಗಳಿಂದ ಮುಕ್ತನಾಗಿರುತ್ತಾನೆ. ಕೃಷ್ಣನು ದೇವಕ್ಕೆ ಮಗನೆಂದು ಜನ ತಿಳಿದಿದ್ದರೆ ಅವನು ಹುಟ್ಟು ಇಲ್ಲದಿರುವವನು ಹೇಗೆ? ಇದಕ್ಕೂ ಶ್ರೀಮದ್ ಭಾಗವತದಲ್ಲಿ ಉತ್ತರವಿದೆ. ಅವನು ದೇವಕಿ ಮತ್ತು ವಸುದೇವರಿಗೆ ಕಾಣಿಸಿಕೊಂಡಾಗ ಸಾಮಾನ್ಯ ಮಗುವಿನಂತೆ ಹುಟ್ಟಲಿಲ್ಲ, ತನ್ನ ಮೂಲ ಸ್ವರೂಪದಲ್ಲಿ ಕಾಣಿಸಿಕೊಂಡ. ಅನಂತರ ಸಾಮಾನ್ಯ ಮಗುವಾಗಿ ರೂಪವನ್ನು ಮಾರ್ಪಡಿಸಿಕೊಂಡ. ಕೃಷ್ಣನ ಆದೇಶ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಆದೇಶದಂತೆ ಮಾಡಿದುದೇ. ಹರೇ ಕೃಷ್ಣ ಪ್ರಭು. ನಾನು ಓದ್ಲಾ? ಕೃಷ್ಣನ ಆದೇಶದಂತೆ ಮಾಡಿದುದೆಲ್ಲ ಆಧ್ಯಾತ್ಮಿಕವೇ. ಅದಕ್ಕೆ ಐಹಿಕ ಪ್ರತಿಕ್ರಿಯೆಗಳ ಕಲ್ಮಶ ಸೋಂಗಬಾರದು. ಈ ಪ್ರಕ್ರಿಯೆಗಳು ಶುಭಕರವಾಗಿರಬಹುದು, ಅಶುಭಕರವಾಗಿರಬಹುದು. ಐಹಿಕ ಜಗತ್ತಿನಲ್ಲಿ ಶುಭಕರವಾದ ಮತ್ತು ಅಶುಭಕರವಾದ ಸಂಗತಿಗಳಿರುತ್ತವೆ ಎನ್ನುವುದು ಸ್ವಲ್ಪ ಹೆಚ್ಚು ಕಡಿಮೆ ಮನಸ್ಸಿನ ಮಿಥ್ಯಾ ಸೃಷ್ಟಿ. ಐಹಿಕ ಜಗತ್ತಿನಲ್ಲಿ ಶುಭಕರವಾದದ್ದು ಎನ್ನುವುದೇ ಇಲ್ಲ, ಎಲ್ಲ ಅಶುಭಕರವೇ. ಏಕೆಂದ್ರೆ ಐಹಿಕ ಜಗತ್ತೇ ಅಶುಭಕರವಾದದ್ದು, ಅದು ಶುಭಕರ ಎಂದು ನಾವು ಕಲ್ಪಿಸಿಕೊಳ್ಳುತ್ತೇವೆ ಅಷ್ಟೇ. ನಿಜವಾದ ಶುಭವು ಸಂಪೂರ್ಣ ಭಕ್ತಿ ಮತ್ತು ಸೇವೆಗಳಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಡೆಸುವ ಕಾರ್ಯಗಳನ್ನು ಅವಲಂಬಿಸಿರುತ್ತದೆ. ಆದುದರಿಂದ ನಮ್ಮ ಕಾರ್ಯಗಳು ಶುಭಕರವಾಗಿರಬೇಕೆಂದು ನಾವು ಬಯಸುವುದೇ ಆದಲ್ಲಿ ನಾವು ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡಬೇಕು. ಇಂತಹ ಆದೇಶಗಳನ್ನು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳಂತಹ ಪ್ರಮಾಣ ಗ್ರಂಥಗಳು ಅಥವಾ ಅರ್ಹ ಗುರುವು ಕೊಡಲು ಸಾಧ್ಯ. ಗುರುವು ಪರಮ ಪ್ರಭುವಿನ ಪ್ರತಿನಿಧಿಯಾದ್ದರಿಂದ ಆತನ ನಿರ್ದೇಶನವು ನೇರವಾಗಿ ಪರಮಪ್ರಭುವಿನ ನಿರ್ದೇಶನವೇ. ಗುರುವು, ಸಾಧುಗಳು, ಧಾರ್ಮಿಕ ಗ್ರಂಥಗಳು ಒಂದೇ ದಾರಿಯಲ್ಲಿ ಕರೆದೊಯ್ಯುತ್ತವೆ. ಪ್ರಭುಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪಿಲ್ಲರೆಡ್ಡಿ ಪ್ರಭುಜಿ ಹರೇ ಕೃಷ್ಣ. ಪಿಲ್ಲರೆಡ್ಡಿ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗುರು ಸಾಧುಗಳು ಓದಿ. ಓಕೆ ಮಾತಾಜಿ. ಗುರುವು, ಸಾಧುಗಳು, ಧಾರ್ಮಿಕ ಗ್ರಂಥಗಳು ಒಂದೇ ದಾರಿಯಲ್ಲಿ ಕರೆದೊಯ್ಯುತ್ತವೆ. ಈ ಮೂಲಗಳಲ್ಲಿ ಪರಸ್ಪರ ವಿರೋಧವಿಲ್ಲ. ಇಂತಹ ನಿರ್ದೇಶನಗಳಿಗೆ ಅನುಗುಣವಾಗಿ ಮಾಡಿದ ಕ್ರಿಯೆಗಳೆಲ್ಲ ಈ ಐಹಿಕ ಜಗತ್ತಿನ ಪಾಪ ಪುಣ್ಯ ಫಲಗಳಿಂದ ಮುಕ್ತವಾದವು. ಕೆಟುಗಳನ್ನು ನಿರ್ವಹಿಸುವಾಗ ಭಕ್ತನು ಆಧ್ಯಾತ್ಮಿಕ ನಿಲುವು ವಾಸ್ತವವಾಗಿ ಸನ್ಯಾಸದ ನಿಲುವು. ಇದನ್ನು ಸನ್ಯಾಸ ಎಂದು ಕರೆಯುತ್ತಾರೆ. ಭಗವದ್ಗೀತೆ 6ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೇಳಿರುವಂತೆ ಪರಮಪ್ರಭುವಿನ ಅಪ್ಪಣೆಯಂತೆ ಕರ್ತವ್ಯವೆಂದು ಕಾರ್ಯ ಮಾಡುವ ಮತ್ತು ಕರ್ಮಫಲಗಳನ್ನು ಆಶ್ರಯವನ್ನು ಬಯಸುವ ಅನಾಶ್ರಿತ ಕರ್ಮಫಲಂ. ಮನುಷ್ಯನು ನಿಜವಾದ ಸನ್ಯಾಸಿ, ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡುವವನು. ನಿಜವಾದ ಸನ್ಯಾಸಿ ಮತ್ತು ನಿಜವಾದ ಯೋಗಿ ಸನ್ಯಾಸಿ ಉಡುಪನ್ನು ಧರಿಸಿದ ಮಾತ್ರಕ್ಕೆ ಅಥವಾ ಹುಸಿ ಯೋಗಿಯಾದ ಮಾತ್ರಕ್ಕೆ ಸನ್ಯಾಸಿ ಆಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಇವತ್ತಿನ ತರಗತಿಯ ಕುರಿತಾಗಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಸುಮಲತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲೀವ್ ಆಗ್ಬೋದು ಮಾತಾಜಿ. ನಾನ್ ಲೀವ್ ಆಗಲ್ಲ ಮಾತಾಜಿ, ಆನ್ ಇರುತ್ತೆ, ನಾ ರೆಡಿ ಆಗ್ತೇನೆ. ಓಕೆ, ಇವತ್ತಿನ ತರಗತಿಗೆ ನಾವು ಅಲ್ಪ ವಿರಾಮವನ್ನ ಕೊಡೋಣ. ಮುಂದಿನ ಈ ವಿವರಣೆಯನ್ನ ನಾವು ಸೋಮವಾರದಿಂದ ನೋಡೋಣ ಅಂತ ಹೇಳ್ತಾ, ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ.